ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಮಾತನಾಡ್ತಾ ಇರುವಂಥದ್ದು ನಮ್ಮ ರಾಜ್ಯದ್ದೇ ಸಚಿವರು ಕೇಂದ್ರ ಸರ್ಕಾರದ ಧೋರಣೆಯ ಬಗ್ಗೆ, ಕೇಂದ್ರದ ನೀತಿಗಳ ಬಗ್ಗೆ ಒಂದಷ್ಟು ಅಸಮಾಧಾನದ ನೆಲೆಯಲ್ಲಿ ಮಾತನಾಡಿದ್ದಾರೆ. ಮತ್ತು ತುಂಬ ವಸ್ತು ವಿಷಯವನ್ನೇ ಇಟ್ಕೊಂಡು ಮಾತನಾಡಿದವರು JC ಮಾಧುಸ್ವಾಮಿ ಅವರು, ಸಣ್ಣ ನೀರಾವರಿ ಇಲಾಖೆಯ ಸಚಿವರು. ಸೊ ಈ ಹಿನ್ನೆಲೆಯಲ್ಲಿ, ಯಾಕಂದರೆ ಅವರು ಹೇಳಿರುವ ಮಾತು ಕೂಡ ಭಾರಿ ಸ್ಪಷ್ಟ, ಕೇಂದ್ರದ್ದು ಸರ್ವಾಧಿಕಾರಿ ಧೋರಣೆ ಹೆಚ್ಚಾಗ್ತಾ ಉಂಟು ಅಂತ ಭಾರಿ ಸ್ಪಷ್ಟವಾದ ಮಾತುಗಳಲ್ಲಿ ಅವರು ಹೇಳಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಯಾಕೆ ಈ ವಿಚಾರವನ್ನು ಮಾತನಾಡ್ತೇವೆ ಅಂತ ಹೇಳಿದ್ರೆ, ಕೇಂದ್ರದಲ್ಲೂ ಇರುವಂಥದ್ದು BJP ಸರ್ಕಾರ, ರಾಜ್ಯದಲ್ಲೂ ಇರುವಂಥದ್ದು BJP ಸರ್ಕಾರ. ಸೊ BJP ಸರ್ಕಾರದ ಒಬ್ಬ ಸಚಿವರೇ ಈ ರೀತಿ ಹೇಳ್ತಾರಂತ ಹೇಳಿದರೆ ನಿಜವಾಗಿ ವಸ್ತು ಸ್ಥಿತಿ ಏನು ಅನ್ನೋ ಬಗ್ಗೆ ನಾವು ಇವತ್ತು ಮಾತನಾಡುವಂಥ ವಿಚಾರ. ಸೊ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ನಮಸ್ಕಾರ. ಎಸ್ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು. ಕನ್ನಡ ಸಾಹಿತ್ಯ, ಜನಪದ ಅಥವಾ ಇತಿಹಾಸ ಮತ್ತು ಸಂವಿಧಾನ ಮತ್ತು ನಾಗರಿಕ ಹಕ್ಕುಗಳು ಎಲ್ಲ ವಿಚಾರವಾಗಿ ತುಂಬ ಡೆಪ್ತ್ ಆಗಿ ಒಂದು ವಿಚಾರವನ್ನು ಮಂಡಿಸುವಂಥವರು. ಮತ್ತು ವಿಫೋರ್ ವಾಹಿನಿಯ ಮೂಲಕ ಅನೇಕ ವಿಚಾರಗಳ ಬಗ್ಗೆ, ಅದು ಆರ್ಥಿಕ ವಿಚಾರಗಳಿರ್ಬೋದು ಅಥವಾ ಆರ್ಥಿಕ ವಿಶ್ಲೇಷಣೆ ಇರ್ಬೋದು ಅಥವಾ ಬಜೆಟ್ ವಿಶ್ಲೇಷಣೆ, ಇವೆಲ್ಲ ನಮ್ಮ ಜೊತೆಗೆ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಇವತ್ತು ಈ ಒಂದು ಕೇಂದ್ರದ ಸರ್ವಾಧಿಕಾರಿ ಧೋರಣೆ ಹೇಳಿರುವವರು ರಾಜ್ಯದ ಸಚಿವರು, ಮಾಜಿ ಸಚಿವರಲ್ಲ, ರಾಜ್ಯದ ಹಾಲಿ ಸಚಿವರು, ಸಣ್ಣ ನೀರಾವರಿ ಇಲಾಖೆಯ ಸಚಿವರು JC ಮಾಧುಸ್ವಾಮಿಯವರು ಹೇಳಿದಂಥ ವಿಚಾರ. ಅವರು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಐಕ್ಯತೆ ಮತ್ತು ಪ್ರಾದೇಶಿಕ ಸ್ವಾತಂತ್ರ್ಯ ಅನ್ನುವಂಥ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸ್ತಾ ಈ ಬಗ್ಗೆ ಮಾತನಾಡ್ತಾರೆ. ಆ ವೇದಿಕೆಯಲ್ಲೇ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಇರ್ತಾರೆ. ಸೊ ತೇಜಸ್ವಿ ಸೂರ್ಯನಿಗೆ ಕೂಡ ಅವರು ವೇದಿಕೆಯಲ್ಲಿ ಹೇಳ್ತಾರೆ, ಎಲ್ಲ ವಿಚಾರವನ್ನು ನೀನು ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಬೇಕಪ್ಪ ಅಂತ. ಸೊ ಎಸ್, ನಾವು JC ಮಾಧುಸ್ವಾಮಿ ಅವರು ಹೇಳಿದ ಮಾತು ಏನು ಅನ್ನೋದನ್ನು ಒಂದೆರಡು ನಿಮಿಷದ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಇಲ್ಲಿ, ಅದನ್ನು ಕೇಳೋಣ. ಆ ನಂತರ ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. We were wonderful in education. We are a class. ನೀವೇನು ನೀಟ್ ಎಕ್ಸಾಮಿನೇಷನ್ ತಂದ್ರಿ, ನೀವೇನು CET ತಂದ್ರಿ, ನಾನು ಈ ರಾಜ್ಯದ ಪ್ರಾದೇಶಿಕವಾಗಿ ತಿಳ್ಕೊಂಡ್ರೆ ವಿ ಆರ್ ಅ ಕ್ಲಾಸ್. ಒಪ್ಕೋಬೇಕಲ್ಲ. ನಿಮ್ ಪಾಲಿಸಿಗಳು ಕೇಂದ್ರ ಸರ್ಕಾರದ್ದು ಮುಂದುವರೆದವ್ರನ್ನ ಇನ್ನೂ ಬೆಳೆಸಿ ಹಿಂದುಳಿದವ್ರನ್ನ ನಮ್ ಜೊತೆಗೆ ತರಬೇಕೆ, ಮುಂದುವರೆದವ್ರನ್ನ ಮೊಟಕ್ ಮಾಡಿ ಹಿಂದುಳಿದವ್ರನ್ನ ಎತ್ತೀವಿ ಅಂತ ನಾವು ಇಂದಿರಾ ಗಾಂಧಿ ಟೀಕೆ ಮಾಡುವಾಗ ರಾಜಕೀಯ ಭಾಷಣ ಮಾಡ್ತಿದ್ವು. ಮನೆ ಒಡಸಾಕ್ಬಿಟ್ಟು ಗುಡಿಸ್ಲು ಕಟ್ಟಿ ಸಮಾಜವಾದ ಮಾಡ್ತಾರೆ ಇವರು ಅಂತ. ಗುಡಿಸ್ಲು ಮಾಯ ಮಾಡೋವಾದಲ್ಲ, ಚೆನ್ನಾಗಿರೋದು ಒಂದು ಬಂಗ್ಲೆ ಹೊಡೆದ್ಬಿಟ್ಟು ಅಲ್ಲೂ ಒಂದು ಗುಡಿಸ್ಲು ಕಟ್ಟ ಅನ್ನೋವಾದ ಇವ್ರ ಸಮಾಜವಾದ ಅಂತ. ಈಗ ಏನಾಗಿದೆ, ಯು ಆರ್ encroached upon state subjects. You are encroached upon concurrent subject. ಕೇಂದ್ರ ಸರ್ಕಾರದಲ್ಲಿ ಸಾರ್ವಭೌಮ ಅಥವಾ ಸರ್ವಾಧಿಕಾರಿ ಧೋರಣೆ ಸ್ಟಾರ್ಟ್ ಆಗಿದ್ದು ಯೂನಿಟಿಗೆ ಭಾರಿ ದೊಡ್ಡ ಆತಂಕ ಆಗಿದೆ. ಲಿಬರಲೈಸ್ ಆಗಬೇಕಾಗಿದ್ದ ಹೋಗ್ತಾ ನಾವು ಬೆಳೆದಂಗೆ ಲಿಬರಲ್ ಆಗಬೇಕಾಗಿದ್ದನ್ನ ನಾವಿವತ್ತು ಸೆಂಟ್ರಲೈಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಏನ್ ಸಂಬಂಧ ರೀ ನೀಟ್ ಎಕ್ಸಾಮಿನೇಷನ್ಗೂ ನಮ್ಮ ರಾಜ್ಯಕ್ಕೂ? ನೀವು ಕೇಳಬೇಕು ಸೂರ್ಯ ಅವರೇ, ಇವರ ಪಾರ್ಲಿಮೆಂಟ್ ಮೆಂಬರ್. ಇವತ್ತು 160 ಸೂಪರ್ ಸ್ಪೆಷಾಲಿಟಿ ಸೀಟ್ಸ್ ಕರ್ನಾಟಕದಲ್ಲಿ ಖಾಲಿ ಇದೆ. ಇನ್ನ ಉದ್ಧಾರವೇನಾಯ್ತು ನೋಡಿಕೊಳ್ಳೋ ಮಂಕುತಿಮ್ಮ ಅನ್ನೋದು ಮನಸ್ಸಿಗೆ ಬಂದ್ರೆ ದೊಡ್ಡದಾಗಿದೆ. ರೀಜನಲಿಸಮ್ ಬಿಡು ಬರ್ದಂಗೆ ನಾವು ಹೋಗ್ಬೇಕು. ನನ್ನ ದೃಷ್ಟಿಲಿ ನಾನು ಮಂತ್ರಿಯಾಗಿ 4 ಸಲ ಶಾಸಕ ಆಗಿ ನಿಮ್ ಮುಂದೆ ಹೇಳ್ತಿದ್ದೀನಿ, ಅಥಾರಿಟೇರಿಯನ್ ರೂಲ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಮೇಜರ್ ಕಾರಣ ಇವತ್ತು ಎಗೈನ್ ರೀಜನಲಿಸಮ್ ರೈಸ್. ಎಸ್, ಇದು ಸಚಿವ ಮಾಧುಸ್ವಾಮಿಯವರು ವಿಚಾರ ಸಂಕಿರಣದಲ್ಲಿ, ಅಂದರೆ ಬಹಿರಂಗವಾಗಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವಂಥ ಮಾತು, ತಮ್ಮ ಮನದ ಆಳದ ಮಾತು ಇದು. ಎಸ್, ಈ ಮಾತಿಗೆ ಪ್ರತಿಕ್ರಿಯೆಯಾಗಿ ವಿಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಟ್ವೀಟ್ ಮೂಲಕ ಹೇಳುವ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ, ಇದು
ಮಾಧುಸ್ವಾಮಿ ಒಬ್ಬರ ಮಾತಲ್ಲ, ಇದು ಕರ್ನಾಟಕದ 6.5 ಕೋಟಿ ಜನರ ಕಳವಳ ಅಂತ ಹೇಳ್ತಾರೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸಿದ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರ ಜೊತೆಗೆ ಒಟ್ಟು ನಮ್ಮ ಭಾರತದ ಒಂದು ಫೆಡರಲ್ ಸಿಸ್ಟಮ್ ಮತ್ತು ಈಗ ಮಾಧುಸ್ವಾಮಿ ಅವರು ಎತ್ತಿರುವ ವಿಚಾರ ಇದೊಂದು ಸಾಂಕೇತಿಕ ಮಾತ್ರ. ಸೊ ಈ ಹಿಂದೆ ಕೂಡ ಅಥವಾ ಈ ಹಿಂದಿನಿಂದಲೂ ಕೂಡ ಕೇಂದ್ರದ ಸರ್ವಾಧಿಕಾರಿ ಧೋರಣೆ ಅಥವಾ ರಾಜ್ಯಗಳನ್ನು ನಿಯಂತ್ರಿಸುವಂಥದ್ದು ಅಥವಾ ರಾಜ್ಯಗಳ ಅಧಿಕಾರವನ್ನು ಮೊಟಕುಗೊಳಿಸುವಂಥದ್ದನ್ನು ಕೇಂದ್ರ ಸರ್ಕಾರ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿಕೊಂಡು ಬಂದಿತ್ತು. ಸೊ ಏನು ಇದರ ಇತಿಹಾಸ ಏನು, ಇದರ ವಿಚಾರ ಏನು, ಎಲ್ಲ ವಿಚಾರವನ್ನು ನಾವು ಮಾತನಾಡ್ತಾ ಇದ್ದೇವೆ. ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ಈ ಒಂದು ವಿಚಾರವಾಗಿ ಮಾತುಕತೆ ಆರಂಭಿಸುವ ಸಂದರ್ಭದಲ್ಲಿ ಸರ್, ನಾವು ಮಾಧುಸ್ವಾಮಿ ಅವರ ವಿಚಾರವನ್ನು ಇಲ್ಲಿ ನಾವು ಕೇಳಿದೆವು. ಸೊ ಭಾರಿ ಚರ್ಚೆ ಕೂಡ ನಡೀತಾ ಉಂಟು. ನಾನು ಇದೊಂದು ನೆಪವಾಗಿಟ್ಟುಕೊಂಡು ಈ ಒಂದು ಚರ್ಚೆ, ಸೊ ಭಾರತದ ಟೋಟಲ್ ಒಂದು ಫೆಡರಲ್ ಸಿಸ್ಟಮ್ನ ಒಳಗಡೆ ನೀವು ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡುತ್ತೀರಿ ಈಗ ಈ ಕ್ಷಣಕ್ಕೆ ಮಾಧುಸ್ವಾಮಿಯ ವಿಚಾರವನ್ನು, ಮತ್ತು ನಾವು ಇನ್ನೂ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಆ್ಯಕ್ಚುಲಿ ಇದು ನಮ್ಮ ಫೆಡರಲ್ ಸಿಸ್ಟಮ್ ಇದೆ ಅಲ್ವಾ, ಈಗ ಅಮೇರಿಕಾದಲ್ಲಿ ದಟ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದ್ರೆ ರಾಜ್ಯಗಳು ಸೇರಿ ಅಮೇರಿಕಾ ಆಗಿದ್ದು ಅಂತ ಭಾರಿ ಸ್ಪೆಸಿಫಿಕ್ ಇದೆ. ನಮ್ಮಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಲ್ಲ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಲ್ಲ. ನಮ್ಮಲ್ಲಿ ಅಂದರೆ ಸಂವಿಧಾನದಲ್ಲಿ ಮತ್ತು ಬೇರೆ ಬೇರೆ ಹಂತದಲ್ಲಿ ಕೂಡ ಕೇಂದ್ರ ರಾಜ್ಯಗಳಿಂದ ಸ್ವಲ್ಪ ಹೆಚ್ಚು ಅಂತ ಹೇಳುವ ನಿಲುವನ್ನು ಸತತ ನಾವು ನೋಡ್ತಾ ಇದ್ದೇವೆ. ಕೇಂದ್ರ ರಾಜ್ಯಗಳಿಗಿಂತ ಸ್ವಲ್ಪ ಹೆಚ್ಚು, ಸ್ವಲ್ಪ ಜಾಸ್ತಿ. ಅದಕ್ಕೊಂದು ಚಾರಿತ್ರಿಕ ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ 1926 ನಾಗಪುರ ಕಾನ್ಫರೆನ್ಸಲ್ಲಿ, ಕಾಂಗ್ರೆಸ್ಸಿನ ಕಾನ್ಫರೆನ್ಸಲ್ಲಿ ಆ್ಯಕ್ಚುಲಿ ಲಿಂಗ್ವಿಸ್ಟಿಕ್ ಸ್ಟೇಟ್ಗಳು ಆಗಬೇಕು ಅಂತ ಕಾಂಗ್ರೆಸ್ಸೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿತ್ತು. ಭಾಷಾವಾರು ಪ್ರಾಂತ್ಯಗಳನ್ನು ಸ್ವಾತಂತ್ರ್ಯ ಬಂದ ನಂತರ ಹೇಗೆ ನಮ್ಮ ದೇಶ ರಾಜ್ಯಗಳು ಇರಬೇಕು ಅಂತೇಳಿ, ಮತ್ತು ಅದಕ್ಕೆ ಗಾಂಧೀಜಿಯ ಸಹಮತನೂ ಇತ್ತು. ಬಟ್ ಸ್ವಾತಂತ್ರ್ಯ ಬಂದ ನಂತರ ಆ ರಾಜ್ಯಗಳಿಗೆ ಒಂದು ಭಾಷಾವಾರು ಪ್ರಾಂತವನ್ನು ಮಾಡೋದರ ಬಗ್ಗೆ ನೆಹರು ಮತ್ತು ಪಟೇಲ್ ವಿಶೇಷ ಆಸಕ್ತಿ ತೋರಿಸಲಿಲ್ಲ. ಅದಕ್ಕೆ ಬಹುಮುಖ್ಯ ಕಾರಣ ಏನು ಅಂತ ಹೇಳಿದರೆ ಪಾಕಿಸ್ತಾನ ಭಾರತ ವಿಭಜನೆ. ಸೊ ಅದೇನಾಯಿತು ಅಂತ ಹೇಳಿದ್ರೆ, ಈ ವಿಭಜನೆ ಹಿನ್ನೆಲೆಯಲ್ಲಿ ಈಗ ಒಂದು ವೇಳೆ ಭಾಷಾವಾರು ಪ್ರಾಂತ್ಯ ಮಾಡಿದರೆ ನಾಳೆ ಈ ರಾಜ್ಯಗಳೆಲ್ಲ, ತಮಿಳುನಾಡು ಸ್ವಲ್ಪ ಆಗ್ಲೂ ಜೋರಾಗಿಯೇ ಮಾತಾಡ್ತಿತ್ತು, ನಮ್ದು ಪ್ರತ್ಯೇಕ ದೇಶ ಆಗಬೇಕು ಅಂತ, ಪ್ರತ್ಯೇಕ ದೇಶನೇ ಆಗಬೇಕು ಅಂತ. ಹೈದರಾಬಾದ್ ನಿಜಾಮರು ಕೂಡ ನಾವು ಭಾರತ ಒಕ್ಕೂಟ ವ್ಯವಸ್ಥೆ ಒಳಗಡೆ ಸೇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಆತಂಕ ಇತ್ತು, ಇವನ್ನೆಲ್ಲ ಒಟ್ಟುಗೂಡಿಸುವುದು ಹೇಗೆ, ಒಂದು ಬಲವಾದ ರಾಷ್ಟ್ರ ಕಟ್ಟುವುದು ಹೇಗೆ. ಸೊ ಹಾಗಾಗಿ ಅವರೊಂದು ನೆಹರು ಏನು ಮಾಡಿದ್ರು, ಧರ್ ಕಮಿಷನ್ ಅಂತ, ಧರ್ ಅಂತ ಹೇಳೋರ ನೇತೃತ್ವದಲ್ಲಿ ಕಮಿಷನ್ ಅವರು ಏನು ಶಿಫಾರಸು ಮಾಡಿತ್ತು ಅಂತ ಹೇಳಿದ್ರೆ, ಪ್ರಾಂತವಾರು ಭಾಷಾವಾರು ಪ್ರಾಂತ್ಯಗಳನ್ನು ಮಾಡೋದು ಬೇಡ, ಅದು ನಮ್ಮ ಯುನಿಟಿಗೆ ಒಂದು ಸವರಿನಿಟಿಗೆ ಒಂದು ಧಕ್ಕೆ ಬರ್ಬೋದು ಅಂತ ಹೇಳೋ ಶಿಫಾರಸು ಮಾಡಿದ್ರು. ಹಾಗೆ ಅದು ಬಿದ್ದೋಯ್ತಲ್ಲಿ. ಆದರೆ ಜನ ಬಿಡ್ಲಿಲ್ಲ, ಬೇರೆ ಬೇರೆ ಪ್ರಾಂತ್ಯದ ಜನರು. ಯಾಕೆಂತ ಹೇಳಿದ್ರೆ ಆ ರೀತಿ ಚರ್ಚೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೀತಿದ್ದು, ಕಾಂಗ್ರೆಸ್ ಹೇಳಿದಲ್ಲ ಕಾನ್ಫರೆನ್ಸ್ ಅಲ್ಲಿ ಬಂದಿದೆ ಅದು ಮಾತುಕತೆ. ಸೊ ಹಾಗಿರುವಾಗ ಭಾಷಾವಾರು ಪ್ರಾಂತ್ಯದ ಒಂದು ಕನಸು ಇತ್ತು ಇವರಿಗೆಲ್ಲ. ಆಂಧ್ರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಪೊಟ್ಟಿ ಶ್ರೀರಾಮುಲು ಅಂತ ಹೇಳೋರು ನಮಗೆ ಆಂಧ್ರ ಒಂದು ಭಾಷಾವಾರು ಪ್ರಾಂತ್ಯ ರಾಜ್ಯ ಆಗಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡಿದರು. ಸುಮಾರು ಒಂದು 50 ದಿನ ಮಾಡಿ ಆ ಜನ ಸತ್ತೋಯ್ತು, ಹಸುನಿಗಿತ್ತಂದ್ರೆ. ಸೊ ಅದರಿಂದ ಆಂಧ್ರದಲ್ಲಿ ಭಾರಿ ದೊಡ್ಡ ಗಲಾಟೆ ಶುರುವಾಯಿತು. ಇಡೀ ಆಂಧ್ರನೇ ಹೊತ್ತಿ ಉರಿಯುವ ರೀತಿ ಆಯಿತು. ಆಗ ನೆಹರು ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಅಂತ ನೇಮಕ ಮಾಡಿದ್ರು. ಸೊ ಅಲ್ಲಿಂದ ಭಾಷಾವಾರು ಪ್ರಾಂತ್ಯಗಳು ಆದ್ದು. ಸೊ ಹೀಗಾಗಿ ಇಲ್ಲಿ ಆಗೋ ಹೊತ್ತಿಗೆ ಇದೇನು ಒಂದು ಎಲ್ಲರೂ ಅಂದರೆ ಕೇಂದ್ರ ಒಂದು ಮನಸ್ಸು ಮಾಡಿ ಆದ್ದಲ್ಲ, ಇವರು ಒತ್ತಡಕ್ಕೆ ಈ ಒತ್ತಡಕ್ಕೆ ಅನೇಕ ಮಂದಿಯ ಅನೇಕ ಪ್ರಾಂತ್ಯದವರ ಬೇಡಿಕೆ ಅವರ ಒತ್ತಡಕ್ಕೆ ಉಪವಾಸ ಸತ್ಯಾಗ್ರಹಗಳು, ಹೋರಾಟಗಳು, ಚಳವಳಿಗಳು ತುಂಬಾ ಕರ್ನಾಟಕದಲ್ಲೂ ನಡೆದಿದೆ. ಸುಲಭಕ್ಕೆ ಕರ್ನಾಟಕ ಆಗ್ಲಿಲ್ಲ ಇದು. ಸೊ ಕರ್ನಾಟಕ ಕೂಡ ಒಂದು ಭಾಷಾವಾರು ಪ್ರಾಂತ್ಯವಾದ 16 ಅಂದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ 1955 ನೇಮಕ ಆಯಿತು. 56 ಅಲ್ಲಿ ಅದು ರಿಪೋರ್ಟ್ ಕೊಟ್ಟಿದ್ದು. ಸೊ 1956ಗೆ ರಿಆರ್ಗನೈಸೇಷನ್ಸ್ ಆಯ್ತು ಸ್ಟೇಟ್ಗಳು ಭಾಷಾ ನೆಲೆಯಲ್ಲಿ. 16 ಸ್ಟೇಟ್ಗಳು ಆಗ ಕ್ರಿಯೇಟ್ ಆದವು. ಸೊ ಹೀಗಾಗಿ ನಮ್ಮ ಇತಿಹಾಸದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸಣ್ಣ ತಿಕ್ಕಾಟ ಇದೆ.
ಅದರ ಒಳಗೇನೆ. ಅಂದರೆ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲೇ ಇಂಥ ಒಂದು ಏನು ಒಂದು ಪೀಠಿಕೆ ಆರಂಭ ಆಗಿದೆ. ಆ ಸಂಬಂಧ ಏನಾದರೂ ಏನು ಹೇಳಿದಲ್ಲ, ಭಾರಿ ಒಂದು ಒಪ್ಪಿತವಾದ ಸಂಬಂಧ ಅಲ್ಲ, ಘರ್ಷಣೆಗಳಿದ್ದವು, ತಿಕ್ಕಾಟಗಳಿದ್ದವು. ಅಂದರೆ ಎಲ್ಲ ಒಂದು ದಿಕ್ಕಲ್ಲಿ ಇವರಿಗೆ ಅದು, ಮತ್ತೆ ಇವರ ಪ್ರಾಂತ ಭಾಷಾವಾರು ನೆಲೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇಷ್ಟೊಂದು ದೊಡ್ಡ ದೇಶ ಈ ರೀತಿ ವಿಂಗಡಣೆ ಆಗಿ ಡಿಸೆಂಟ್ರಲೈಸೇಷನ್ ಅಡ್ಮಿನಿಸ್ಟ್ರೇಷನ್ ಮಸ್ಟ್, ಅದು ಅವ್ರು ಕೇಳೋದೇನು ತಪ್ಪಲ್ಲ. ಸೊ ಇದು ಒಂದು ಹಂತದ ಘರ್ಷಣೆ ಇತಿಹಾಸ ಇದು. ನಂತರ ಅಲ್ಲಿಂದ ಭಾಷಾವಾರು ಪ್ರಾಂತ್ಯ ಆದ ನಂತರ 1976 ಇರಬೇಕು, ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮಲ್ಲಿ, ಅದು ಎಮರ್ಜೆನ್ಸಿ ಪೀರಿಯಡ್ ಅಲ್ವಾ, ಅದರಲ್ಲಿ ಆ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ 42nd ಅಮೆಂಡ್ಮೆಂಟ್ ಮಾಡಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತಂದು ಅದರಲ್ಲಿ ಸುಮಾರು ಒಂದು 6 ಸ್ಟೇಟ್ ಸಬ್ಜೆಕ್ಟ್ಗಳನ್ನು ಕಾನ್ಕ್ರೀಟ್ ಲಿಸ್ಟಿಗೆ ಶಿಫ್ಟ್ ಮಾಡಿದರು ಇಂದಿರಾ ಗಾಂಧಿ. ಸೊ ಸಬ್ಜೆಕ್ಟ್, ಸೆಂಟ್ರಲ್ ಸಬ್ಜೆಕ್ಟ್, ಸ್ಟೇಟ್ ಸಬ್ಜೆಕ್ಟ್ ಅಂದ್ರೆ ಈಗ ಯಾರು ಕೇಂದ್ರ ಸರ್ಕಾರ ಯಾವ ವಿಷಯದ ಮೇಲೆ ಕಾನೂನು ಮಾಡಬಹುದು ಅದಕ್ಕೆ ಸೆಂಟ್ರಲ್ ಲಿಸ್ಟ್ ಅಂತ ಹೇಳ್ತಾರೆ. ಇದರಲ್ಲಿ ಸಂವಿಧಾನದ 7th ಶೆಡ್ಯೂಲ್ ಅಲ್ಲಿ ಇದೆ. ರಾಜ್ಯ ಸರ್ಕಾರ ಯಾವ ವಿಚಾರದ ಮೇಲೆ ಕಾನೂನು ಮಾಡಬಹುದು ಅಂತ ಹೇಳಿದ್ರೆ ಸ್ಟೇಟ್ ಲಿಸ್ಟ್ ಹೇಳ್ತಾರೆ. ಸ್ಟೇಟ್ ಲಿಸ್ಟ್. ಕಾನ್ಕರೆಂಟ್ ಲಿಸ್ಟ್ ಅಂತ ಹೇಳಿದ್ರೆ ರಾಜ್ಯ ಮತ್ತೆ ಕೇಂದ್ರ ಎರಡೂ ಕೂಡ ಕಾನೂನು ಮಾಡುವ ವಿಷಯಗಳು. ಹಾಗಾಗಿ ಸ್ಟೇಟ್ ಸಬ್ಜೆಕ್ಟ್ ಅಲ್ಲಿ ಬಂದ ಒಂದು 6 ವಿಷಯಗಳನ್ನು, ಎಜುಕೇಶನ್, ಫಾರೆಸ್ಟ್, ವೇಟ್ಸ್ ಅಂಡ್ ಮೆಜರ್ಮೆಂಟ್ಸ್, ಮತ್ತೆ ಪ್ರೊಟೆಕ್ಷನ್ ಆಫ್ ವೈಲ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, 5 ವಿಷಯಗಳು ಅದು ಆಕ್ಚುಲಿ ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು. ಇದನ್ನು 42nd ಅಮೆಂಡ್ಮೆಂಟ್ ಮಾಡಿ 1976 ಅಲ್ಲಿ ಇಂದಿರಾ ಗಾಂಧಿ ಕಾನ್ಕರೆಂಟ್ ಲಿಸ್ಟಿಗೆ ಶಿಫ್ಟ್ ಮಾಡಿದರು. ಸೊ ಇದರ ವಿರುದ್ಧ ಕೂಡ ರಾಜ್ಯಗಳು, ಮುಖ್ಯವಾಗಿ ತಮಿಳುನಾಡು ಮತ್ತೆ ಬೇರೆ ರಾಜ್ಯಗಳು, ತಮಿಳುನಾಡಲ್ಲಿ DMK ಸರ್ಕಾರ ಇದ್ದಾಗ ಸೊ ಅವರು ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿದರು. ಆ ಪ್ರೊಟೆಸ್ಟ್ ಹಿನ್ನೆಲೆಯಲ್ಲಿ ಸರ್ಕಾರ ಕಮಿಷನ್ ನೇಮಕ ಆಯಿತು. ಈ ಸ್ಟೇಟ್ ಮತ್ತೆ ಸೆಂಟರ್ ರಿಲೇಷನ್ಸ್ ಯಾವ ರೀತಿ ಇರಬೇಕು, ಸುಧಾರಣೆ ಮಾಡಬೇಕು ಅಂತ ಸಲಹೆ ಕೊಡ್ಲಿಕ್ಕೆ ಕೇಂದ್ರದ್ದು ಮತ್ತು ರಾಜ್ಯದ ಸಂಬಂಧಗಳು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಸಲಹೆ ಕೇಳಲಿಕ್ಕಾಗಿ ಒಂದು ಇದನ್ನು ಆಯೋಗವನ್ನು ರಚಿಸಲಾಯಿತು. ಅದು 1983ಗೆ ಅದು ರಿಪೋರ್ಟ್ ಕೊಟ್ಟಿದೆ. ಅದು ಆ ರಿಪೋರ್ಟ್ ಅಲ್ಲಿ ಭಾರಿ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಕಾನ್ಕರೆಂಟ್ ಲಿಸ್ಟ್ಗೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಕಂಟೆಸ್ಟ್ ಇರೋದು ಕಾನ್ಕರೆಂಟ್ ಲಿಸ್ಟ್. ಈಗ ಸ್ಟೇಟ್ ಸಬ್ಜೆಕ್ಟ್ ಅದು ಕ್ಲಿಯರ್ ಆಗಿದೆ, ಸೆಂಟ್ರಲ್ ಸಬ್ಜೆಕ್ಟ್ ಅದು ಕ್ಲಿಯರ್ ಆಗಿದೆ. ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಇಬ್ರು ಕಾನೂನು ಮಾಡಬಹುದು. ಸೊ ಹಾಗಾಗಿ ಆ ವಿಚಾರಕ್ಕೆ ಬಂದಾಗ ಮತ್ತೆ ಸಂವಿಧಾನದಲ್ಲಿ ನಾನು ಹೇಳಿದಲ್ಲ, ಮೇ ಬಿ 249 ಇರಬೇಕು ಸೆಕ್ಷನ್, ಅದರ ಪ್ರಕಾರ ಸಂವಿಧಾನದ ಒಳಗೆ ಅವರು ಅಳವಡಿಸಿಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಸ್ಟೇಟ್ ಸಬ್ಜೆಕ್ಟ್ ಮೇಲೆ ಕೂಡ ಕೇಂದ್ರ ಕಾನೂನು ಮಾಡಬಹುದು, ರಾಷ್ಟ್ರೀಯ ಹಿತಾಸಕ್ತಿ ಮಾಡಬಹುದು ಅಂತ ಹೇಳೋ ಒಂದು ಪ್ರೊವಿಷನ್ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಸೊ ಇದೆಲ್ಲ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ರಾಜ್ಯಗಳ ಒಟ್ಟು ಅಟಾನಮಿ ಪ್ರಶ್ನೆ ಇದೆಲ್ಲ, ಸ್ವಾಯತ್ತತೆ ಪ್ರಶ್ನೆಯನ್ನು ಸತತವಾಗಿ ಪ್ರಶ್ನಿಸ್ತಲೇ ಇರುತ್ತೆ. ಸರ್ಕಾರ ಕಮಿಷನ್ ದೊಡ್ಡ ರೆಕಮೆಂಡೇಶನ್ ಏನು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಕಾನೂನು ಮಾಡೋ ಹೊತ್ತಿಗೆ ಇಬ್ಬರಿಗೂ ಅವಕಾಶ ಇರುವಾಗ ಇಬ್ಬರು ಕನ್ಸಲ್ಟೇಷನ್ ಅಲ್ಲಿ ಮಾಡಬೇಕು ಅಂತ ಹೇಳೋದು ಅವರೊಂದು ದೊಡ್ಡ ಶಿಫಾರಸು. ಹಾಗೆ ದೊಡ್ಡ ರಿಪೋರ್ಟ್ ಅದು, ಸಾಕಷ್ಟು ಇದೆಲ್ಲ ಇದೆ. ಈಗ ಸರ್ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಅದೇ ಈಗ ಕನ್ಕರೆಂಟ್ ಲಿಸ್ಟ್ ಅಲ್ಲೇ ಈಗ ನೀವೇ ಹೇಳ್ತೀರಿ ಕೇಂದ್ರ ಮತ್ತು ಸರ್ಕಾರ ಏನು ರಾಜ್ಯ ಸರ್ಕಾರಗಳು ಒಂದು ಇಬ್ಬರು ಕೂಡ ಕಾನೂನು ಮಾಡಬಹುದಾದ ಲಿಸ್ಟ್ ಹೌದು. ಆದರೆ ಇಬ್ಬರು ಸಮನ್ವಯ ಸಾಧಿಸುವುದು ಹೇಗೆ ಅನ್ನೋದು ಕೂಡ ಒಂದು ಪ್ರಶ್ನೆ ಅಲ್ಲ. ಹೌದು, ಇದು ಇತಿಹಾಸ ಏನಿತ್ತು ಅಂತೇಳಿ. ಹೌದು. ಎಸ್, ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಒಂದು ಮಾತುಕತೆ ನಾವು ಮತ್ತೆ ಮುಂದುವರಿಸ್ತೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕೇಂದ್ರದ ಸರ್ವಾಧಿಕಾರಿ ಧೋರಣೆ ಈ ವಿಚಾರವಾಗಿ ಇತ್ತೀಚೆಗೆ ರಾಜ್ಯದ ಸಚಿವರಾಗಿರುವಂಥ JC ಮಾಧುಸ್ವಾಮಿ ಅವರು, ಸಣ್ಣ ನೀರಾವರಿ ಇಲಾಖೆಯ ಸಚಿವರು JC ಮಾಧುಸ್ವಾಮಿ ಅವರು, ಹಿರಿಯ ರಾಜಕಾರಣಿ, ಅವರು ಬೆಂಗಳೂರಿನಲ್ಲಿ ಸಭೆಯೊಂದರಲ್ಲಿ ಭಾಗವಹಿಸಿ ಮಾತನಾಡ್ತಾರೆ ಮತ್ತು ಭಾರಿ ನೇರವಾಗಿ ಮತ್ತು ಭಾರಿ ಖಡಕ್ಕಾದ ಮಾತುಗಳಲ್ಲಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯಲ್ಲಿ ತೊಡಗಿದೆ ಅಥವಾ ಕೇಂದ್ರದ ಸರ್ವಾಧಿಕಾರಿ ಧೋರಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು ಅಂತ. ಎಸ್, ಅಲ್ಲಿ ಅವರು ಮಾತನಾಡಿದಂಥ ವಿಚಾರ ಏನು ಅನ್ನೋದನ್ನು ನಾವು ಒಂದು 2 ನಿಮಿಷದಲ್ಲಿ ನೋಡಿಕೊಂಡು ಬರೋಣ. ಮತ್ತೆ ನಾನು ಈ ಒಂದು ಸಂವಾದವನ್ನು, ಈ ಒಂದು ಚರ್ಚೆಯನ್ನು ನಾವು ಮುಂದುವರಿಸ್ತೇನೆ. ಎಸ್, we were wonderful in education. We are a class.
ನೀವೇನು ನೀಟ್ ಎಕ್ಸಾಮಿನೇಷನ್ ತಂದ್ರಿ, ನೀವೇನು ಸಿಇಟಿ ತಂದ್ರಿ, ನಾನು ಈ ರಾಜ್ಯದವನು ಪ್ರಾದೇಶಿಕವಾಗಿ ತಿಳ್ಕೊಂಡ್ರೆ ವಿ ಆರ್ ಅಟ್ ಲಾಸ್. ಒಪ್ಕೋಬೇಕಲ್ಲ ನಾನು. ನಿಮ್ ಪಾಲಿಸಿಗಳು ಕೇಂದ್ರ ಸರ್ಕಾರದ್ದು ಮುಂದುವರೆದವ್ರನ್ನ ಇನ್ನೂ ಬೆಳೆಸಿ ಹಿಂದುಳಿದವ್ರನ್ನ ನಮ್ ಜೊತೆಗೆ ತರಬೇಕೆ, ಮುಂದುವರೆದವ್ರನ್ನ ಮೊಟಕ್ ಮಾಡಿ ಹಿಂದುಳಿದವ್ರನ್ನ ಎತ್ತೀವಿ ಅಂತ ನಾವು ಇಂದಿರಾ ಗಾಂಧಿ ಟೀಕೆ ಮಾಡುವಾಗ ರಾಜಕೀಯ ಭಾಷಣ ಮಾಡ್ತಿದ್ದು. ಮನೆ ಒಡಸಾಕ್ಬಿಟ್ಟು ಗುಡಿಸ್ಲು ಕಟ್ಟಿ ಸಮಾಜವಾದ ಮಾಡ್ತಾರೆ ಇವರು ಅಂತ. ಗುಡಿಸ್ಲನ್ನ ಮಾಯ ಮಾಡೋವಾದಲ್ಲ, ಚೆನ್ನಾಗಿರೋದು ಒಂದು ಬಂಗ್ಲೆ ಹೊಡೆದ್ಬಿಟ್ಟು ಅಲ್ಲೂ ಒಂದು ಗುಡಿಸ್ಲು ಕಟ್ಟ ಅನ್ನೋವಾದ ಇವ್ರ ಸಮಾಜವಾದ ಅಂತ. ಈಗೇನಾಗಿದೆ, ಯು ಆರ್ encroached upon state subjects. You are encroached upon concurrent subject. ಕೇಂದ್ರ ಸರ್ಕಾರದಲ್ಲಿ ಸಾರ್ವಭೌಮ ಅಥವಾ ಸರ್ವಾಧಿಕಾರಿ ಧೋರಣೆ ಸ್ಟಾರ್ಟ್ ಆಗಿದ್ದು ಯೂನಿಟಿಗೆ ಭಾರಿ ದೊಡ್ಡ ಆತಂಕ ಆಗಿದೆ. ಲಿಬರಲೈಸ್ ಆಗಬೇಕಾಗಿದ್ದ ಹೋಗ್ತಾ ಹೋಗ್ತಾ ನಾವು ಬೆಳೆದಂಗೆ ಲಿಬರಲ್ ಆಗಬೇಕಾಗಿದ್ದನ್ನ ನಾವಿವತ್ತು ಸೆಂಟ್ರಲೈಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಏನ್ ಸಂಬಂಧ ರೀ ನೀಟ್ ಎಕ್ಸಾಮಿನೇಷನ್ಗೂ ನಮ್ಮ ರಾಜ್ಯಕ್ಕೂ? ನೀವು ಕೇಳಬೇಕು ಸೂರ್ಯ ಅವರೇ, ಇವರೇ ಪಾರ್ಲಿಮೆಂಟ್ ಮೆಂಬರ್. ಇವತ್ತು 160 ಸೂಪರ್ ಸ್ಪೆಷಾಲಿಟಿ ಸೀಟ್ಸ್ ಕರ್ನಾಟಕದಲ್ಲಿ ಖಾಲಿ ಇದೆ. ಇನ್ನ ಉದ್ಧಾರವೇನಾಯ್ತು ನೋಡಿಕೊಳ್ಳೋ ಮಂಕುತಿಮ್ಮ ಅನ್ನೋದು ಮನಸ್ಸಿಗೆ ಬಂದ್ರೆ ದೊಡ್ಡದಾಗಿದೆ. ರೀಜನಲಿಸಮ್ ಒಂದೇ ಬರ್ದಂಗೆ ನಾವು ಹೋಗ್ಬೇಕು. ನನ್ನ ದೃಷ್ಟಿಲಿ ನಾನು ಮಂತ್ರಿಯಾಗಿ 4 ಸಲ ಶಾಸಕ ಆಗಿ ನಿಮ್ ಮುಂದೆ ಹೇಳ್ತಿದ್ದೀನಿ, ಅಥಾರಿಟೇರಿಯನ್ ರೂಲ್ ಆಫ್ ಎಸ್, ಇದು ಜೆ.ಸಿ. ಮಾಧುಸ್ವಾಮಿ ಅವರು ಕರ್ನಾಟಕ ಸರ್ಕಾರದ ಸಚಿವರು ಹೇಳಿರುವಂಥದ್ದು. ಅತ್ತ ಕಡೆ ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ, ಇತ್ತ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ. ಸೊ ಬಿಜೆಪಿ ಸರ್ಕಾರದ್ದೇ ಒಬ್ಬ ಮಂತ್ರಿ ತನ್ನ ಅಳಲನ್ನು ಅಥವಾ ತನ್ನ ಒಂದು ನೋವನ್ನು ತುಂಬ ಏನು ಭಾವುಕರಾಗಿ ಜೊತೆಗೆ ತುಂಬ ಖಡಕ್ಕಾಗಿ ಹೇಳ್ತಾರೆ. ಅವರು ಭಾಗವಹಿಸಿದಂಥ ಕಾರ್ಯಕ್ರಮ ರಾಷ್ಟ್ರೀಯ ಐಕ್ಯತೆ ಮತ್ತು ಪ್ರಾದೇಶಿಕ ಸ್ವಾತಂತ್ರ್ಯ ಅನ್ನುವಂಥ ಒಂದು ವಿಚಾರಗೋಷ್ಠಿ. ಈ ವಿಚಾರಗೋಷ್ಠಿಯಲ್ಲೇ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಭಾಗವಹಿಸಿರ್ತಾರೆ. ಆ ಒಂದು ಮಾತಾಡ್ತಾ ಅವರು ಮುಂದುವರೆದು ಹೇಳ್ತಾರೆ, ಎಸ್ ತೇಜಸ್ವಿ ಸೂರ್ಯ ಅವರೇ, ನೀವು ಇಂಥ ವಿಚಾರಗಳ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರದ ಅಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ. ಎಸ್, ಈ ಮಾತನ್ನು ಜೆ.ಸಿ. ಮಾಧುಸ್ವಾಮಿ ಅವರ ಮಾತನ್ನು ಕೇಳಿದ ನಂತರ ಅದಕ್ಕೆ ಭಾರಿ ವ್ಯಾಪಕವಾದ ಚರ್ಚೆಗಳು ನಡೆಯುತ್ತೆ. ಸೊ ಈ ನಡುವೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಥವಾ ಪ್ರತಿಪಕ್ಷ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾತು ಹೇಳ್ತಾರೆ. ಎಸ್, ಇದು ಮಾಧುಸ್ವಾಮಿಯ ಮಾತು, ಅದು ಕೇವಲ ಮಾಧುಸ್ವಾಮಿ ಒಬ್ಬರದೇ ಅಲ್ಲ, ಅದು ಕರ್ನಾಟಕದ 6.5 ಕೋಟಿ ಜನರ ಕಳವಳ ಕೂಡ ಹೌದು ಅಂತ. ಎಸ್, ನಾವು ಈ ಹಿನ್ನೆಲೆಯಲ್ಲಿ ಒಂದು ಮಾತುಕತೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ನಾವು ಮಾತನಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಥವಾ ನಮ್ಮ ಟೋಟಲ್ ಒಂದು ನಮ್ಮ ಫೆಡರಲ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ರಾಜ್ಯಗಳ ಮೇಲೆ ಅಥವಾ ರಾಜ್ಯಗಳನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡುತ್ತದೆ ಅಥವಾ ರಾಜ್ಯಗಳ ಸ್ವಾಯತ್ತೆಯನ್ನು ಯಾವ ರೀತಿ ನಿಯಂತ್ರಿಸ್ತದೆ ಅನ್ನೋ ಬಗ್ಗೆ ನಾವು ಮಾತಾಡಿದೆವು. ಎಸ್, ನಾವು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವ್ರ ಹತ್ರ ಕೇಳುವಂಥದ್ದು, ಒಂದು ಕಡೆ ಮಾಧುಸ್ವಾಮಿ ಅವರ ಮಾತು, ಇನ್ನೊಂದು ಕಡೆ ನೀವು ಆವಾಗ ಹೇಳಿದಂಥ ವಿಚಾರಗಳು ಮತ್ತು ಅದಕ್ಕೆ ಇದ್ದಂಥ ಹಿನ್ನೆಲೆಗಳು ಅಥವಾ ಅದು ಸ್ವತಂತ್ರ ಪೂರ್ವದ ಕಾಲಘಟ್ಟದಲ್ಲಿ ನೀವು ಹೇಳಿದ್ರಿ ಭಾರತವನ್ನು ವಿಭಜಿಸುವಂಥ ಅಥವಾ ಭಾಷಾವಾರು ಪ್ರಾಂತ್ಯಗಳನ್ನು ಕಟ್ಟುವಂಥ ಪ್ರಕ್ರಿಯೆಗಳನ್ನೆಲ್ಲ ನೀವು ನೆನಪಿಸಿಕೊಂಡ್ರಿ. ಸೊ ಆವಾಗ ಇದ್ದಂಥ ಸವಾಲುಗಳು, ಯಾವ ಕಾರಣಕ್ಕಾಗಿ ಅವತ್ತಿನ ಏನು ಸರ್ಕಾರವನ್ನು ಅಥವಾ ದೇಶದ ಆಡಳಿತ ಚುಕ್ಕಾಣಿ ಹಿಡಿದವರು ಸ್ವಲ್ಪ ನಿಯಂತ್ರಣಕ್ಕೆ ಉದ್ದೇಶ ಇಟ್ಕೊಂಡಿದ್ದರು ಅನ್ನೋದು. ಸೊ ಇವತ್ತಿನ ಸನ್ನಿವೇಶದಲ್ಲಿ ನಾವು ನೋಡುವಾಗ ಸೊ BJP ಕೇಂದ್ರದಲ್ಲಿ ಏನು ಆಡಳಿತ ನಡೆಸ್ತಾ ಇರುವಂಥದ್ದು ಮತ್ತು ಮೋದಿಯ ಬಗ್ಗೆ ಈಗಾಗಲೇ ಅದು ಜಗತ್ತಿನ ಬೇರೆ ಬೇರೆ ಮಾಧ್ಯಮಗಳಲ್ಲಿ ದೇಶಗಳಲ್ಲಿ ಕೂಡ ಒಂದು ಲೆವೆಲದ್ದು ಚರ್ಚೆ ನಡೀತಾ ಉಂಟು. ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಥವಾ ಪ್ರಜಾಪ್ರಭುತ್ವದ ಆಶಯಗಳು ಅದು ಎಷ್ಟರ ಮಟ್ಟಿಗೆ ಇವತ್ತು ಜಾರಿಯಾಗ್ತಾ ಉಂಟು ಅಥವಾ ಅದು ಅಪಾಯದಲ್ಲಿದೆಯೋ ಅನ್ನುವಂಥ ಮಾತುಕತೆಗಳು ಚರ್ಚೆಗಳು ನಡೀತಾ ಉಂಟು. ಇವನು ಬೇರೆ ದೇಶಗಳ ಪಾರ್ಲಿಮೆಂಟಲ್ಲಿ ಕೂಡ ನಡೆದಿದೆ. ಸೊ ಇಂಥ ಸನ್ನಿವೇಶದಲ್ಲಿ, ಇಂಥ ಸಂದರ್ಭದಲ್ಲಿ ನೀವು ಇವತ್ತಿನ ಸನ್ನಿವೇಶಕ್ಕೆ ಹೋಲಿಕೆ ಮಾಡಿಕೊಂಡು ಇವತ್ತಿನ ಕೇಂದ್ರ ಸರ್ಕಾರ ಅಥವಾ ಮೋದಿ ಎಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ಮಾಧುಸ್ವಾಮಿ ಅವರ ಹೇಳಿಕೆ, ಕೇಂದ್ರದ ಸರ್ವಾಧಿಕಾರಿ ಧೋರಣೆ ಮತ್ತಷ್ಟು ಜಾಸ್ತಿ ಆಗ್ತಾ ಉಂಟು ಅನ್ನೋದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಅಂದರೆ ಈಗ ನಾನು ಹೇಳಿದೆ ಇದಕ್ಕೊಂದು ಇತಿಹಾಸ ಇದೆ ಅಂತ ಹೇಳಿದ್ದೆ. ಹೌದು.
ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಕೂಡ. ಹ್ಮ್. ಬಟ್ ಈಗ ಬಿ ಜೆ ಪಿ ಸರ್ಕಾರದ ಧೋರಣೆಗೂ ಹ್ಮ್. ಹಿಂದೆ ಇರುವ ಆ ಸೆಂಟ್ರಲೈಸಿಂಗ್ ಟೆಂಡೆನ್ಸಿಗೂ ಒಂದು ಕ್ವಾಲಿಟೇಟಿವ್ ಡಿಫ್ರೆನ್ಸ್ ಇದೆ. ಓಕೆ. ಏನು ಕ್ವಾಲಿಟೇಟಿವ್ ಡಿಫ್ರೆನ್ಸ್ ಅಂತ ಹೇಳಿದರೆ, ಅವರಿಗೆ ಆಗ ಏನಿತ್ತು ಅಂತ ಹೇಳಿದರೆ, ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ನಾನು ಹೇಳಿದಲ್ಲ, ಪಾರ್ಟಿಜನ್ ಒಂದು ಪಾಕಿಸ್ತಾನ ವಿಭಜನೆ ಆಯಿತು, ಇನ್ನು ಬೇರೆ ಬೇರೆ ಸವಾಲುಗಳು ದೊಡ್ಡದಿದ್ದವು. ಅಂದರೆ ಇವ್ರನ್ನೆಲ್ಲ ಒಟ್ಟು ಸೇರಿಸೋದು ದೊಡ್ಡ ಸಮಸ್ಯೆ ಇತ್ತು. ಹಾಗಾಗಿ ಒಂದು ಸ್ಟ್ರಾಂಗ್ ಸೆಂಟರ್ ಬೇಕು ಅಂತ ಹೇಳೋ ಆಲೋಚನೆ ಇತ್ತು. ಅದರ ಅರ್ಥ ಇವರಿಗೇನು ಕೊಡಬಾರ್ದು ಅಂತಲ್ಲ, ಅದು ಇತ್ತವರಿಗೆ. ಅದನ್ನು ಅವರು ರಿಆರ್ಗನೈಸೇಷನ್ ಆಫ್ ಸ್ಟೇಟ್ SRC ಎಲ್ಲ ಮಾಡಿ ಸರಿ ಮಾಡಿದ್ರು ಅವರು. ಬಟ್ ಈಗ ಏನಾಗ್ತಾ ಇದೆ, ಅದವ್ರದ್ದು ಯಾಕೆ ಆ ಧೋರಣೆ ಅಂತ ಹೇಳಿದರೆ, ಈಗ 91 ರಾಜೀವ್ ಗಾಂಧಿ ಟೈಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ 73 ಮತ್ತು 74th ಅಮೆಂಡ್ಮೆಂಟ್ ರೂರಲ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗೆ ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಟ್ಟರು ಅವರು. ಗ್ರಾಮ ಪಂಚಾಯತ್ ಅಂದ್ರೆ ಡಿಸೆಂಟ್ರಲೈಸ್ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಒಂದು ಬಾರಿ ದೊಡ್ಡ ಒಂದು ಮೈಲುಗಲ್ಲು. ಎಸ್, ಅಂದರೆ ಅವರಿಗೆ ಸೆಂಟ್ರಲೈಸೇಷನ್ ಇರ್ತಿದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಅವರು ಡಿಸೆಂಟ್ರಲೈಸೇಷನ್ ಮೇಲೆ ಒತ್ತು ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ. ವಿಕೇಂದ್ರೀಕರಣ ಕಟ್ಟಕಡೆಯ ವ್ಯಕ್ತಿಗೂ ಏನು ಅಧಿಕಾರವನ್ನು ಚಲಾಯಿಸಬೇಕು. ಅಂದರೆ ಅದಕ್ಕೆ ಹಿಂದೆ ಕೂಡ ನಾವು ಡಿಸೆಂಟ್ರಲೈಸೇಷನ್ ಬಗ್ಗೆ ಮಾತಾಡ್ತಿದ್ರು. ಬಟ್ ಎಲ್ಲಿ ಕೂಡ ಅದಕ್ಕೆ ಬೇಕಾದ ಒಂದು ಲೀಗಲ್ ಫ್ರೇಮ್ ವರ್ಕ್ ಇರಲಿಲ್ಲ, ಕಾನೂನಿನ ಚೌಕಟ್ಟು ಇರಲಿಲ್ಲ, ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದನ್ನು. ಸೊ ಯಾವಾಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯ್ತಾ, ಪ್ರತಿ ರಾಜ್ಯದಲ್ಲಿ ಸ್ಟೇಟ್ ಫಿನಾನ್ಸ್ ಕಮಿಷನ್ ಆಗಬೇಕು, ಸ್ಟೇಟ್ ಇಲೆಕ್ಷನ್ ಕಮಿಷನ್ ಆಗಬೇಕು, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಆಗಬೇಕು, 29 ಪ್ರೋಗ್ರಾಮ್ಸ್ ಇದೆಲ್ಲ ದಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ಪಂಚಾಯತ್ ಲೋಕಲ್ ಬಾಡೀಸ್ ವಿತ್ ಫಂಕ್ಷನರೀಸ್. ಅಂದರೆ ಸ್ಟಾಫ್ ಸಮೇತ ಆ ಪ್ರೋಗ್ರಾಮ್ಸ್ 29 ಪ್ರೋಗ್ರಾಮ್ ಅವರಿಗೆ ವರ್ಗಾವಣೆ ಆಗಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹೇಳ್ತಾ ಇದೆ. ಸೊ ಇಟ್ ಇಸ್ ಅ ಗ್ರೇಟ್ ಟ್ರಾನ್ಸ್ಫಾರ್ಮೇಟಿವ್. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಅಲ್ಲಿ ಒಂದು ದೊಡ್ಡ ಹೆಜ್ಜೆ ಅದು. ಇದೆಲ್ಲ ಆ ಹೊತ್ತಿಗೆ ನಡೆದದ್ದು. ಬಟ್ ಇವರ ಅಪ್ರೋಚ್ ಇದೆಲ್ಲ ಬಿಜೆಪಿ ಅವ್ರದ್ದು, ಒನ್ ನೇಷನ್ ಒನ್ ರೇಷನ್ ಒಂದು ಎಕ್ಸಾಮ್ ಒನ್ ಎಲೆಕ್ಷನ್ ಒನ್ ಎಕ್ಸಾಮ್ ಮತ್ತೆ ಒಂದು ಟ್ಯಾಕ್ಸ್, ಒಂದು ಮಾರ್ಕೆಟ್, ಒಂದು ಭಾಷೆ, ಒಂದು ಧರ್ಮ ಅಂತ ಇದೆಲ್ಲ. ದಿಸ್ ಇಸ್ ಆಕ್ಚುಲಿ ಅಂದ್ರೆ ಇಡೀ ನಮ್ಮ ಒಂದು ಈ ದೇಶದ ಸಂಸ್ಕೃತಿಗೆ, ಸಮಾಜಕ್ಕೆ, ಎಲ್ಲದಕ್ಕೂ ವಿರುದ್ಧ ಇದೆ. ಇದು is a very plurality is the essence of our society. ಅಂದರೆ ನಮ್ಮ ದೇಶದ ಒಂದು ಬಹುದೊಡ್ಡ ಶಕ್ತಿ ಏನು ಅಂತ ಹೇಳಿದ್ರೆ ಯೂನಿಟಿ ಇನ್ ಡೈವರ್ಸಿಟಿ. ಅಂದ್ರೆ ನಾವು ಬೇರೆ ಬೇರೆ ಆಗಿದ್ದು ಕೂಡ ಜೊತೆಗಿದ್ದವರು. ಮತ್ತೆ ಎಲ್ಲಿ ವೈವಿಧ್ಯತೆ ಭಾರಿ ದೊಡ್ಡದು. ನೀವು ದೇಶ ಯಾಕೆ ನಮ್ಮ ರಾಜ್ಯನೇ ತಗೊಳ್ಳಿ, ಅಲ್ಲಿ ಆ ಕಡೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಕೋಸ್ಟಲ್ ಕರ್ನಾಟಕ, ಮೈಸೂರು, ಸೌತ್ ಕರ್ನಾಟಕ ಅಂತ ಇವಕ್ಕೆಲ್ಲ ನೀವು ಒಂದೇ ಪಾಲಿಸಿ ಮಾಡಿದರೆ ಏನಾಗ್ತದೆ? ಇನ್ನು ಇದು ನಾನು ಹೇಳಿದ ಒಂದು ರಾಜ್ಯದ ಕತೆ. ಇನ್ನು ನೀವು ಇಡೀ ದೇಶವನ್ನು ತಗೊಳ್ಳೋದ್ರೆ ಅಲ್ಲಿ ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು. ಸೊ ಎಷ್ಟು ಭಾಷೆಗಳು, ಎಷ್ಟು ಥರದ ಜನರು, ಮತ್ತೆ ಅವರ ಆಚಾರ ವಿಚಾರಗಳು, ಮತ್ತೆ ಅವರ ಡೆವಲಪ್ಮೆಂಟ್ ಲೆವೆಲ್ಗಳು ಕೂಡ ಬೇರೆ ಬೇರೆ ಇದೆ. ಸೊ ಹೀಗಾಗಿ ಇಂಥ ಸಂದರ್ಭದಲ್ಲಿ ನಾವು ದೇಶಕ್ಕೊಂದು ತೆರಿಗೆ, ದೇಶಕ್ಕೊಂದು ಮಾರ್ಕೆಟ್, ದೇಶಕ್ಕೊಂದು ಭಾಷೆ ಅಂತ ಮಾತಾಡೋದು ಇದೆಲ್ಲ ದಟ್ ಈಸ್ ಆಂಟಿ ಪೀಪಲ್ ಆಗ್ತದೆ. ಅದು ಖಂಡಿತವಾಗಿ ಮಾಧುಸ್ವಾಮಿ ಹೇಳಿದ್ರಲ್ಲಿ ಅರ್ಥ ಇದೆ. ಸೊ ಹಾಗಾಗಿ ಹಿಂದೆಗೆ ಕಂಪೇರ್ ಮಾಡಿದರೆ ಇವತ್ತಿನ ಸೆಂಟ್ರಲೈಸೇಷನ್ ಟೆಂಡೆನ್ಸಿ ಮತ್ತೆ ಹಿಂದಿನ ಸೆಂಟ್ರಲೈಸ್ ಟೆಂಡೆನ್ಸಿ ಮಧ್ಯೆ ಭಾರಿ ವ್ಯತ್ಯಾಸ ಇದೆ. ಯಾಕೆ ಅದರ ಜೊತೆಗೆ ಇವತ್ತು ಬಿಜೆಪಿ ಸರ್ಕಾರ ಎಲ್ಲಿ ಕೂಡ ಡಿಸೆಂಟ್ರಲೈಸೇಷನ್ ಬಗ್ಗೆ ಮಾತೇ ಆಡ್ತಾ ಇಲ್ಲ, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ತುಂಬಾಗಿ ಮಾತಾಡೋದಿಲ್ಲ. ಎಲ್ಲಿ ನೋಡಿದ್ರು ಸೆಂಟ್ರಲೈಸೇಷನ್. ಮತ್ತೆ ಇವರು ಹೇಳಿದ್ರಲ್ಲಿ ಅರ್ಥ ಯಾಕೆ ಇದೆ ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ ಭಾರಿ ಕ್ಲಿಯರ್ ಆಗಿ ಸೆಂಟರ್ ಗೌರ್ಮೆಂಟ್ ಯಾವುದರ ಮೇಲೆ ಕಾನೂನು ಮಾಡ್ಬೋದು, ರಾಜ್ಯ ಸರ್ಕಾರಗಳು ಯಾವುದರ ಮೇಲೆ ಕಾನೂನು ಮಾಡ್ಬೋದು, ಅವರಿಬ್ಬರು ಯಾವುದರ ಮೇಲೆ ಕಾನೂನು ಮಾಡಬಹುದು ಅಂತ ಲಿಸ್ಟ್ಗಳು ಇದೆ 7th ಶೆಡ್ಯೂಲ್ ಅಲ್ಲಿ. ಆದ್ರೆ ಈಗ ಅಗ್ರಿಕಲ್ಚರ್ ಹೌದು, ಅಗ್ರಿಕಲ್ಚರ್ ಇವತ್ತು ಸ್ಟೇಟ್ ಸಬ್ಜೆಕ್ಟ್, ಅದರ ಮೇಲೆ 3 ಕಾನೂನು ತಂದು ಇವತ್ತು ಲಕ್ಷಾಂತರ ಜನ ಅಲ್ಲಿ ಫಾರ್ಮರ್ಸ್ ಅಲ್ಲಿ ಕೂತಿದಾರಲ್ಲ. ಒಂದು ವೇಳೆ ಇದೇ ಕಾನೂನನ್ನು ರಾಜ್ಯಗಳ ಜೊತೆಗೆ ಚರ್ಚೆ ಮಾಡ್ತಿದ್ರೆ ಇಂಥ ಸ್ಥಿತಿ ಬರ್ತಾ ಇತ್ತ? ಜನರೆಲ್ಲ ಅದರ ಬಗ್ಗೆನೇ ಮಾತಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇತ್ತು, ಆ ಜನರ ಆಶಯಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. ಸೊ ಈ ಸೆಂಟ್ರಲೈಸ್ ಟೆಂಡೆನ್ಸಿ ಇದೆಲ್ಲ ಇಟ್ ಈಸ್ ನಾಟ್ ಓನ್ಲಿ ಅಗೇನ್ಸ್ಟ್ ನೇಷನ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಮ್ಮಂಥ ಜನರ ವಿರುದ್ಧ ಕೂಡ ಇದೆ. ಇದು ನೆವರ್ ಸರ್ವ್ಸ್ ಫಾರ್ ಎ ನೇಷನ್. ನಮ್ಮಂಥ ದೇಶಕ್ಕೆ ಹೈಲಿ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಬೇಕು, ಬಿಕಾಸ್ ಹೈಲಿ ಡಿಸೆಂಟ್ರಲೈಸ್ಡ್ ಕಲ್ಚರ್ ನಮ್ಮದು. ಹೌದು, ನಮ್ಮ ದೇಶದ ಪರಂಪರೆ ನೀವು ಹೇಳಿದಾಗೆ ಒಂದು ವೈವಿಧ್ಯತೆಯ ಏನು ರೂಢಿಸಿಕೊಂಡ ಏನು ಏಕತೆಯಲ್ಲಿ
ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಿದಂತ ದೇಶ ಮತ್ತು ನಮ್ಮ ಸ್ಥಿತಿ ಅಲ್ವಾ? ಹೌದು ಹೌದು. ಈಗ ನಮ್ಮ ರಾಜ್ಯದಲ್ಲೇ ನೋಡ್ತಾ ಇದ್ದೇವಲ್ಲ, ಈಗ ನಾವು ಕೋಸ್ಟಲ್ ಕರ್ನಾಟಕದ್ದು ಈಗ ಅಲ್ಲಿ ಏನೋ ನಡೆದ ಇಲ್ಲಿ ಏನೋ ಆಗ್ತದಾ? ಬೆಂಗಳೂರು ಮೈಸೂರಲ್ಲಿ ಏನು ನಡೀತಾ ಅದೆಲ್ಲ ಇಲ್ಲಿ ನಡೆಯುವುದಿಲ್ಲ, ಇಲ್ಲೇನು ನಡೀತದ ಅಲ್ಲಿ ನಡೆಯುವುದಿಲ್ಲ ಅದು. ಹೌದು ಹೌದು. ಸೊ ಸಾಕಷ್ಟು ವೈವಿಧ್ಯತೆ ಇಷ್ಟು ನಮ್ಮ ಒಂದು ರಾಜ್ಯದೊಳಗೆ ಇದೆ. ನಮ್ಮ ನಮ್ಮ ಕರಾವಳಿಯಿಂದ ಮಂಗಳೂರಿಂದ ನೀವು ಕುಂದಾಪುರಕ್ಕೆ ಹೊರಟ್ರೆ ನೀವು ಬೇರೆ ಬೇರೆ ಭಾಷೆಗಳನ್ನು, ಬೇರೆ ಬೇರೆ ಆಹಾರ ಪದ್ಧತಿಗಳನ್ನು, ಆಚಾರ ವಿಚಾರಗಳನ್ನು, ಮತ್ತೆ ಅವರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಲೆವೆಲ್ಸ್, ಅಭಿವೃದ್ಧಿಯ ಹಂತಗಳಿದೆ ಅಲ್ವಾ, ಅದು ಕೂಡ ತುಂಬ ವೇರಿಯೇಷನ್ಸ್ ಆಗ್ತದೆ. ಸೊ ಈ ರೀತಿ ಒನ್ ನೇಷನ್ ಅಂತ ಮಾತಾಡೋದಿದೆ ಅಲ್ಲ, ಒನ್ ನೇಷನ್, ಒನ್ ವೋಟು, ಮತ್ತು ಒನ್ ರೇಷನ್, ಒನ್ ಇಲೆಕ್ಷನು, ಒನ್ ರಿಲಿಜನ್, ಒನ್ ಲ್ಯಾಂಗ್ವೇಜ್, ಅದು ಮಿಲಿಟೇಟ್ಸ್ ಅಗೇನ್ಸ್ಟ್ ದ ಪ್ಲೂರಾಲಿಟಿ, ನಮ್ಮ ಬಹುತ್ವದ ವಿರುದ್ಧ ಇದೆ ಅದು. ಈಗ ಈಗ ಒನ್ ನೇಷನ್ ರೇಷನ್, ಈಗಾಗಲೇ ಒನ್ ಟ್ಯಾಕ್ಸ್ ಅನ್ನೋದನ್ನು ಜಾರಿ ಮಾಡಿದ್ದಾರೆ, GST. ಆರಂಭದಲ್ಲಿ ಏನು ರಾಜ್ಯಗಳಲ್ಲಿ BJP ಏತರ ರಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಧ್ವನಿ ಬಂತು, ಮತ್ತು ಅದನ್ನು ಕೂಡ ಸ್ವಾಭಾವಿಕವಾಗಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಧ್ವನಿ ಎತ್ತಲಿಕ್ಕೆ ಆಗಲಿಲ್ಲ. ಸೊ BJPಯದ್ದೇ ಅಧಿಕಾರದಲ್ಲಿದ್ದಂಥ ರಾಜ್ಯಗಳು ಸ್ವಾಭಾವಿಕವಾಗಿ ಏನು ನೋವಿದ್ದರೂ ಕೂಡ, ಹೊಟ್ಟೆ ಒಳಗಡೆ ನೋವಿದ್ದರೂ ಕೂಡ, ಆಕ್ರೋಶ ಇದ್ದರೂ ಕೂಡ ಏನು ಮಾತನಾಡಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರು. ಈಗ GSTಯನ್ನು ಉಲ್ಲೇಖವಾಗಿಟ್ಕೊಂಡು, ಜೊತೆಗೆ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅನ್ನು ಉಲ್ಲೇಖವಾಗಿಟ್ಕೊಂಡು ನೀವು ಈ ವಿಚಾರವನ್ನು ಯಾವ ರೀತಿ? ಹೌದು, ಆದರೆ ಬೇಸಿಕಲಿ ಈಗ ನಾವು ಒಂದು ಭಾಷಾವಾರು ಪ್ರಾಂತ್ಯ, ಈಗ ಇದು ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡ ಮಾತಾಡ್ತೇವೆ, ಕನ್ನಡ ಮಾತಾಡಿದವೆಲ್ಲ ಒಟ್ಟಾಗಿ ಒಂದು ರಾಜ್ಯ ಮಾಡಿದರೆ ನಮ್ಮ ಅಭಿವೃದ್ಧಿಗೆ ಅನುಕೂಲ ಅಂತೇಳಿ ಈಗ ಭಾಷಾವಾರು ಪ್ರಾಂತ್ಯಗಳು ಆಗಿವೆ. ಈಗ ಒಂದು ಪ್ರಾಂತ್ಯ, ಒಂದು ರಾಜ್ಯ ಆದ ಕೂಡಲೇ ನೀವು ಅಭಿವೃದ್ಧಿ ಆಗಬೇಕು ಅಂದರೆ ನಿಮಗೆ ಸಂಪನ್ಮೂಲ ಬೇಕು. ಖಂಡಿತವಾಗಿ. ಹಾಗಾಗಿ ಸಂವಿಧಾನದಲ್ಲಿ ನಮಗೆ ರಾಜ್ಯಗಳಿಗೆ ತೆರಿಗೆ ಹಾಕುವ ಒಂದು ಹಕ್ಕನ್ನು ನೀಡಲಾಗಿತ್ತು. ತೆರಿಗೆ ಮೂಲಕ ಸಂಪನ್ಮೂಲ ಸಂಗ್ರಹ ಮಾಡಬಹುದು ಅಂತ. ರಾಜ್ಯಗಳು ಯಾವುದರ ಮೇಲೆ ತೆರಿಗೆ ಹಾಕಬಹುದು, ಕೇಂದ್ರ ಸರ್ಕಾರ ಯಾವುದರ ಮೇಲೆ ತೆರಿಗೆ ಹಾಕಬಹುದು, ಮತ್ತೆ ಈ ತೆರಿಗೆಯನ್ನು ಹೇಗೆ ಹಂಚಿಕೊಳ್ಬೇಕು ಅಂತ ಎಲ್ಲದರ ಬಗ್ಗೆ ಅಲ್ಲಿ ವಿವರಗಳಿತ್ತು. ಬಟ್ GST ಏನು ಮಾಡ್ತದೆ, 2010ರಲ್ಲಿ ಈ ಪ್ರಕ್ರಿಯೆ ಶುರುವಾಗಿದೆ, UPA ಸರ್ಕಾರದಲ್ಲಿ ಇರುವಾಗಲೇ. GSTಯಲ್ಲಿ ಏನು ಮಾಡಿದ್ದು ಅಂತ ಹೇಳಿದ್ರೆ, ರಾಜ್ಯಗಳೆಲ್ಲರೂ ಅವರ ತೆರಿಗೆ ಹಾಕುವ ಒಂದು ಹಕ್ಕನ್ನು ಕೇಂದ್ರಕ್ಕೆ ಅರ್ಪಿಸಿ ಬಿಡ್ತಾರೆ, ಸರೆಂಡರ್ ಮಾಡಿದ ಹಾಗೆ ಆಗ್ತದೆ. ಇದನ್ನು ವಿರೋಧಿಸಿದವರು ತಮಿಳುನಾಡಿನವರು ಮಾತ್ರ. ಇಡೀ GST ಬೇಡ ಅಂತೇಳಿ ಅವರು ವಿರೋಧಿಸುವುದಕ್ಕೆ ಅರ್ಥ ಇದೆ. ಈಗ ನಾವು ನಮ್ಮದೇ ಒಂದು ರಾಜ್ಯ ಅಂತ ಮಾಡಿಕೊಂಡ್ರೆ, ಆ ರಾಜ್ಯವನ್ನು ಯಾಕೆ ನಾವು ರಾಜ್ಯ ಮಾಡ್ತೇವೆ ಅಂತ ಹೇಳಿದ್ರೆ, ನಮಗೆ ಇಡೀ ದೇಶವನ್ನು ಸೇರಿ ಆಳ್ವಿಕೆ ಮಾಡಿದರೆ ನಮ್ಮ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾವುದೋ ಹೈದರಾಬಾದ್ ಕರ್ನಾಟಕದಲ್ಲಿ ನೆರೆ ಬರ್ತದೆ, ಮತ್ತೆ ಯಾವುದೋ ಪ್ರದೇಶದಲ್ಲಿ ಬರಗಾಲ ಇದೆ. ಸೊ ಹಾಗೆ ಇರುವಾಗ ನೀವು ಅವರ ಜನರಿಗೆ ಏನೋ ಎಕ್ಸ್ಟ್ರಾ ಕೆಲಸ ಮಾಡಬೇಕು, ನಿಮ್ಮಲ್ಲಿ ಸಂಪನ್ಮೂಲ ಬೇಕಾದ್ರೆ ತೆರಿಗೆ ಹಾಕುವ ಒಂದು ಅವಕಾಶ ಬೇಕು. GST ಬಂದ ನಂತರ ಏನಾಗ್ತದೆ ಆಗಿದೆ ಅಂತ ಹೇಳಿದ್ರೆ, ಒಂದು 3-4 ಐಟಮ್ ಬಿಟ್ರೆ, ಯಾವುದು ಪೆಟ್ರೋಲ್, ಡೀಸೆಲ್, ಅಬಕಾರಿ, ಹೊಗೆಸೊಪ್ಪು, ಮತ್ತೆ ಯಾವುದೋ ಒಂದು 4 ಐಟಮ್ ಬಿಟ್ರೆ ಬಾರಿ ಎಲ್ಲ ನಮ್ಮ ತೆರಿಗೆ ಹಾಕುವ ಹಕ್ಕೆಲ್ಲ GST ಕೌನ್ಸಿಲ್ಗೆ ಹೋಗಿದೆ. GST ಕೌನ್ಸಿಲಲ್ಲಿ ಎಲ್ಲ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್ಗಳು ಮೆಂಬರ್ಗಳಾಗಿದ್ದಾರೆ. ಸೊ ಅವರಿಗೆಲ್ಲ ಈಕ್ವಲ್ ವೋಟಿಂಗ್ ರೈಟ್ ಇದೆ. ಈಗ ಒಂದು ವೇಳೆ ನೀವು ಎಕ್ಸ್ಟ್ರಾ ತೆರಿಗೆ ಹಾಕಬೇಕು ಅಂತ ಆದರೆ ರಾಜ್ಯದಲ್ಲಿ ಈ 4 ಐಟಮ್ ಅಲ್ಲದಿದ್ದರೆ, ನೀವು ಪುನಃ GST ಕೌನ್ಸಿಲಲ್ಲಿ ಚರ್ಚೆ ಮಾಡಬೇಕು, ಅಲ್ಲಿ ಅದು ಬಹುಮತದಲ್ಲಿ ಒಪ್ಪಿಗೆ ಆಗಬೇಕು ಇವರಿಗೆ. ಸೊ ಹಾಗಾಗಿ ನೀವು ಈಗ ಕೊರೋನಾ ಬಂತು ನೋಡಿ, ಈಗ ಅದು ಕೊರೋನಾ ಅಲ್ಲ, ನಮ್ಮ ರಾಜ್ಯದ ಕತೆ ಕೇಳ್ತಿದ್ರೆ, ಯಡಿಯೂರಪ್ಪನವರು ಏನೋ ಕಷ್ಟಪಟ್ಟು ಮುಖ್ಯಮಂತ್ರಿ ಆದರು. 17 ಜನ ಆ ಕಡೆಯಿಂದ ಬಂದು ಮುಖ್ಯಮಂತ್ರಿ ಆದರು. 2019 ಇರಬೇಕಲ್ಲ, ಆ ಮುಖ್ಯಮಂತ್ರಿ ಆಗಿ ಅವರು 1 ತಿಂಗಳು ಇರಬೇಕು, ಅವರಿಗೆ ಮಂತ್ರಿಮಂಡಲ ಮಾಡಲಿಕ್ಕೆ ಆಗಿಲ್ಲ. ಇದು ಕೂಡ ಒಂದು ನಮ್ಮ ಹೈಕಮಾಂಡ್ ಕಲ್ಚರ್ ಇಂದ ಆಗುವ ತೊಂದರೆಗಳು. ಅಂದ್ರೆ ಒಂದು ಮೇಲೆ ಇವರು ರಾಜ್ಯಗಳನ್ನೊಂದು ಸಾಮಂತರು, ಅವರು ದೊಡ್ಡ ಚಕ್ರಾಧಿಪತಿಗಳು ಅಂತ ತಿಳ್ಕೊಳ್ತಾರೆ. ಇದು ಈಗಿನ BJPಯಲ್ಲ, ಹಿಂದೆ ಕಾಂಗ್ರೆಸ್ ಅಲ್ಲಿ ಕೂಡ ಹೀಗೆ ನಡೆದದ್ದು. ಇವರಿಗೊಂದು ಬಲಾಢ್ಯ ರಾಜ್ಯಗಳಲ್ಲಿ ಬಲಾಢ್ಯ ನಾಯಕರು ಇರುವುದು ಅವರಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಯಡಿಯೂರಪ್ಪನನ್ನು ಕೂಡ ಅವರು ಸಹಿಸ್ತಾ ಇಲ್ಲ ಅವರು. ಸೊ ಅದಕ್ಕೋಸ್ಕರನೇ ಅವರು ಮುಖ್ಯಮಂತ್ರಿ ಆಗಿ 1 ತಿಂಗಳಾದ್ರೂ ಮಂತ್ರಿಮಂಡಲ ಇಲ್ಲ. ಅಷ್ಟೊತ್ತಿಗೆ ಬೆಳಗಾಂ ಆ ಕಡೆ ಎಲ್ಲ ದೊಡ್ಡ ಮಳೆ ಬಂದು ನೆರೆ ಬಂತು. ಈ ನೆರೆ ಬಂದಾಗ ಸೆಂಟ್ರಲ್ ಇಂದ ಏನು 3 ಕಾಸು ಬರಲಿಲ್ಲ. ಹಾಗೆ ಅಂತೇಳಿ ಇಲ್ಲಿ ತೆರಿಗೆ ಹಾಕಿ ಮಾಡು ಅಂತ ಹೇಳಿದ್ರೆ GST ಅಡ್ಡಗಾಲ ಹಾಕಿದೆ. ಸೊ ಇಂಥ ಸ್ಥಿತಿ. ಹಾಗಾಗಿ ಇವತ್ತು ನಾವು ನಮ್ಮದು ರಾಜ್ಯ, ನಮ್ಮ ಬಜೆಟ್ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಅನ್ನಿಸ್ತದೆ ನನಗೆ.
ಯಾಕೆಂದ್ರೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಅನುಷ್ಠಾನ ಮಾಡ್ಲಿಕ್ಕೆ, ಪರಿಹಾರ ಕೊಡ್ಲಿಕ್ಕೆ ಅಥವಾ ಯೋಜನೆಗಳನ್ನು ಜಾರಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ದುಡ್ಡಿಲ್ಲ ನಿಮಗೆ, ಅದನ್ನೆಲ್ಲ ನಾವು ಅವರಿಗೆ ಬಿಟ್ಟು ಕೊಟ್ಟಿದ್ದೇವೆ. ಸೊ ದಟ್ ಈಸ್ ನನಗೆ GST ನನಗೆ ಹೇಳಿದಲ್ಲ, ಒಂದು ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಭಾಷಾವಾರು ಪ್ರಾಂತ್ಯದ ಇಡೀ ಸ್ಪಿರಿಟ್ಗೆ ಅಗೇನ್ಸ್ಟ್ GST ನನ್ನ ಪ್ರಕಾರ. ಒಂದು ಮಾರ್ಕೆಟ್ ಅಂತ ಹೇಳ್ತಾರೆ. ಮತ್ತೆ ಇವರು ಕೂಡ ಏನು ಅಂತ ಹೇಳಿದ್ರೆ ಅವರು ಕಾಂಪನ್ಸೇಟ್ ಮಾಡ್ತಾರೆ. ಒಂದು 5 ವರ್ಷ ಇವರ GST ಲೆಕ್ಕಾಚಾರಕ್ಕಿಂತ ಕಡಿಮೆ ಆದ್ರೆ ಕಾಂಪನ್ಸೇಟ್ ಮಾಡ್ತಾರೆ ಒಂದು ಭರವಸೆ ಮೇಲೆ ಇದಕ್ಕೆ ಎಲ್ಲ ಒಪ್ಪಿಕೊಂಡಿದ್ದಾರೆ. ಇವರು ಒಪ್ಪಿಕೊಳ್ಳುವಾಗ ಬಿಜೆಪಿ ಇರಲಿಲ್ಲ, ಕಾಂಗ್ರೆಸ್ ಇದ್ದದ್ದು. ಆದ್ರೂ ನನ್ನ ಪ್ರಕಾರ ಇಟ್ ಈಸ್ ಮಿಲಿಟೇಟ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ಒಂದು ಪ್ಲೂರಾಲಿಟಿ. ನಾವು ರಾಜ್ಯ ಕಟ್ಟಿಕೊಳ್ಳೋದು ಯಾಕೆ ಈ ದೃಷ್ಟಿಯಲ್ಲಿ? ಎಸ್ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳಿ ಸರ್. ಬ್ರೇಕ್ ನಂತರ ನಾವು ಇನ್ನೊಂದಷ್ಟು ವಿಚಾರಗಳನ್ನು ಮಾತನಾಡುವ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕೇಂದ್ರದ ಸರ್ವಾಧಿಕಾರಿ ಧೋರಣೆ ಇದು ರಾಜ್ಯದ ಸಚಿವರಾಗಿರುವಂಥ JC ಮಾಧುಸ್ವಾಮಿ ಅವರು 2 ದಿವಸಗಳ ಹಿಂದೆ ಹೇಳಿರುವಂಥ ಮಾತು. ಕೇಂದ್ರದಲ್ಲಿರುವಂಥದ್ದು BJP ಸರ್ಕಾರ, ಇತ್ತ ರಾಜ್ಯದಲ್ಲಿ ಕೂಡ ಇರುವಂಥದ್ದು BJP ಸರ್ಕಾರ. BJP ಸರ್ಕಾರದ್ದೇ ಒಬ್ಬ ಸಚಿವ, ಸಣ್ಣ ನೀರಾವರಿ ಇಲಾಖೆಯ ಸಚಿವ ಮತ್ತು ಹಿರಿಯ ರಾಜಕಾರಣಿ JC ಮಾಧುಸ್ವಾಮಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ತಳೀತಾ ಇದೆ ಮತ್ತು ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಮತ್ತಷ್ಟು ವೇಗವಾಗಿ ಮತ್ತು ತುಂಬ ಪ್ರಬಲವಾಗಿ ನಡೀತಾ ಉಂಟು ಅನ್ನೋದನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈಗಾಗಲೇ ನಾವು ಬ್ರೇಕ್ಗಿಂತ ಮೊದಲು 2 ಸಂದರ್ಭದಲ್ಲಿ ಅವರ ಈ ಒಂದು ಮಾತುಕತೆಯ, ಯಾಕಂದರೆ ಅವರು ಹೇಳಿದಂಥ ವರ್ಡ್ ಬೈ ವರ್ಡ್ ಪ್ರತಿಯೊಂದು ಶಬ್ದ ಮಾತುಗಳನ್ನು ಕೂಡ ನಾವು ಕೇಳಿದೆವು. ಅವರು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಐಕ್ಯತೆ ಮತ್ತು ಪ್ರಾದೇಶಿಕ ಸ್ವಾತಂತ್ರ್ಯ ಅನ್ನುವಂಥ ಒಂದು ವಿಚಾರ ಸಂಕಿರಣದಲ್ಲಿ ಬಹಿರಂಗ ಅಧಿವೇಶನದಲ್ಲಿ ಅವರು ಹೇಳಿರುವಂಥ ಮಾತು. ಅದೇ ವೇದಿಕೆಯಲ್ಲಿ BJPಯ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಇರ್ತಾರೆ. ತೇಜಸ್ವಿ ಸೂರ್ಯ ಅವರಿಗೆ ಅವ್ರು ಹೇಳ್ತಾರೆ, ನೀನು ಇಂಥ ವಿಚಾರಗಳನ್ನು ಕೇಂದ್ರದಲ್ಲಿ ಪ್ರಸ್ತಾಪ ಮಾಡಪ್ಪ ಅಂತ ಕೂಡ ಸಲಹೆ ಕೂಡ ಕೊಡ್ತಾರೆ. JC ಮಾಧುಸ್ವಾಮಿಯವರ ಮಾತಿನ ಹಿನ್ನೆಲೆಯಲ್ಲಿ ಭಾರಿ ಚರ್ಚೆಗಳು ನಡೀತಾ ಉಂಟು. ಇವಾಗ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷದ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಕೊಟ್ಟಿರುವಂಥ ಹೇಳಿಕೆ ಕೂಡ ತುಂಬ ಅವರು ಹೇಳಿರುವಂಥ ಮಾತು ನೋಡಿ. ಸಿದ್ದರಾಮಯ್ಯ ಅವರು JC ಮಾಧುಸ್ವಾಮಿಯ ಅಭಿಪ್ರಾಯಗಳಿಗೆ ಪೂರಕವಾಗಿ ಇದು ಸಿದ್ದರಾಮಯ್ಯ ಅವರು ಹೇಳಿರುವಂಥ ಮಾತು, ಇದು JC ಮಾಧುಸ್ವಾಮಿಯ ಒಬ್ಬರ ಕಳವಳ ಅಲ್ಲ, ಇದು ಕರ್ನಾಟಕದ 6.5 ಕೋಟಿ ಜನತೆಯ ಕಳವಳ ಕೂಡ ಹೌದು ಅಂತ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಮಾತನಾಡ್ತಾ ಇದ್ದೇವೆ. ಭಾರತದ ಒಟ್ಟು ನಮ್ಮ ಒಂದು ಸಂಯುಕ್ತ ಆಡಳಿತ ವ್ಯವಸ್ಥೆ ಪದ್ಧತಿಯನ್ನು, ಫೆಡರಲ್ ಸಿಸ್ಟಮನ್ನು, ನಮ್ಮ ಸಂವಿಧಾನದತ್ತವಾಗಿ ರಾಜ್ಯಗಳಿಗೆ ಕೊಡಲಾಗಿರುವ ಸ್ವಾತಂತ್ರ್ಯ ಮತ್ತು ಪ್ರತ್ಯೇಕ ರಾಜ್ಯಗಳು ಸ್ವತಂತ್ರ ಪೂರ್ವದಲ್ಲಿ ಯಾವ ಒಂದು ಹಿನ್ನೆಲೆಯಲ್ಲಿ ಅದು ನಿರ್ಮಾಣ ಆಯಿತು. ಇವತ್ತಿನ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಗಳನ್ನು ಯಾವ ರೀತಿ ನಿಯಂತ್ರಿಸಲು ಕೇಂದ್ರ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಉಂಟು ಮತ್ತು ಅದರಲ್ಲಿ ಕೂಡ ಬಹುಮುಖ್ಯವಾಗಿ BJP ಸರ್ಕಾರ ಬಂದ ನಂತರ ಯಾವ ರೀತಿ ಒಂದು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು ಅನ್ನೋ ಬಗ್ಗೆ ಎಲ್ಲ ಮಾತನಾಡಿದೆವು. ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಮಾತನಾಡುವ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಮಾತನಾಡಿದರು. ಜೊತೆಗೆ ಒನ್ ನೇಷನ್, ಒನ್ ರೇಷನ್, ಒನ್ ಟ್ಯಾಕ್ಸ್ ಸಿಸ್ಟಮ್, GST ವಿಚಾರ ಬಗ್ಗೆ ಎಲ್ಲ ಮಾತನಾಡಿದರು. ಮತ್ತೆ ಅಲ್ಲಿ ನಮಗೆ ಮಾತನಾಡುವ ಸಂದರ್ಭದಲ್ಲಿ ಸರ್ GST ವಿಚಾರವಾಗಿ ಮಾತನಾಡಿದರೆ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ಮಾತನಾಡಬೇಕಾಗಿತ್ತು. ಆನಂತರ ನಾವು ಒಟ್ಟು ಈ ಒಂದು ಪ್ರಕ್ರಿಯೆಯ ಪರಿಣಾಮಗಳು ಏನು ಅನ್ನೋ ಬಗ್ಗೆ ಕೂಡ ಮಾತನಾಡುವ. ಅದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಏನು ಮಾಡ್ತದೆ ಅಂತ ಹೇಳಿದರೆ, ಈ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಕಸ್ಟಮ್ಸ್ ಡ್ಯೂಟಿ, ಈ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್, ಅದು ನಮ್ಮ ರಾಜ್ಯದಿಂದಲೂ ಹೋಗ್ತದೆ, ಎಲ್ಲ ರಾಜ್ಯದಿಂದ ಹೋಗ್ತದೆ. ಅದನ್ನು ಎಲ್ಲ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಲಿಕ್ಕೆ ಇರುವ ಒಂದು ಸಮಿತಿ, ಅದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ. ಸೊ ಅದು ಪ್ರತಿ 5 ವರ್ಷಕ್ಕೊಮ್ಮೆ ಸೇರಿ ಒಂದು ಶಿಫಾರಸು ಮಾಡ್ತದೆ, ಕೇಂದ್ರಕ್ಕೆ ಎಷ್ಟು ಹೋಗ್ಬೇಕು, ರಾಜ್ಯಕ್ಕೆ ಎಷ್ಟು ಹೋಗ್ಬೇಕು ಅಂತ. ಸೊ ಈ ಸಾರಿ ಏನಾಗಿದೆ ಅಂತ ಹೇಳಿದ್ರೆ, ಇದು 15th ಫೈನಾನ್ಸ್ ಕಮಿಷನ್ ಈಗ ನಡೀತಾ ಇರೋದು. 14th ಫೈನಾನ್ಸ್ ಕಮಿಷನ್ ಮುಗ್ದಿದೆ, 15th ಫೈನಾನ್ಷಿಯಲ್ ಕಮಿಷನ್ 2020-21 ಶುರು ಆಗ್ತದೆ ಅಂತ ಕಾಣ್ತದೆ. ಸೊ ಇದರಲ್ಲಿ 1-2 ವಿಚಾರಗಳಿವೆ. ಯಾಕೆಂದ್ರೆ ಈ ಸಂಪನ್ಮೂಲ ರಾಜ್ಯಕ್ಕೆ ಬರುವುದು ಹೇಗೆ ಅದರಲ್ಲಿ ಕೂಡ ಈ ಕೇಂದ್ರ ಸರ್ಕಾರ ಆಟ ಆಡ್ತಾ ಇದೆ ಅಂತೇಳಿ. ಒಂದನೇದಾಗಿ ನೀವು ನೋಡಿ, ಈ ಕೇಂದ್ರ ಸರ್ಕಾರ ಈ ಸ್ಲೋ ಡೌನ್
ಕೋವಿಡ್ ಅನ್ನಲ್ಲ, ಸ್ಲೋ ಡೌನ್ ಆಯ್ತು ಎಕಾನಮಿ ಕೋವಿಡ್ಗೆ ಮೊದಲು. ಹೌದು 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 ಆ ಒತ್ತಡದಲ್ಲಿ GST ಇದು ಏನು ಜಿಡಿಪಿ ಆಗ್ಲಿಕ್ಕೆ ಆರಂಭವಾಗಿನೇ 2 ವರ್ಷ ಆಗಿದೆ. ಆಯ್ತಾಯ್ತು. ಅದು ಆಲ್ಮೋಸ್ಟ್ ಕೋವಿಡ್ ಶುರುವಾಗೋ ಮೊದಲೇ ನಮ್ಮ GDP 3.21ಕ್ಕೆ ಇಳಿದಿತ್ತು. ಹೌದು, ಅದು ಸ್ಲೋ ಡೌನ್ ಆಗಿ. ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಕೈಗಾರಿಕೆಗಳೆಲ್ಲ ನಾವು ಭಾರಿ ಕಷ್ಟದಲ್ಲಿದ್ದೇವೆ ಅಂತೇಳಿ ಬೊಬ್ಬ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆಗ ಕೇಂದ್ರ ಸರ್ಕಾರ ಅವರಿಗೆ ದೊಡ್ಡ ಮಟ್ಟಿನ ತೆರಿಗೆ ವಿನಾಯಿತಿ ನೀಡಿದೆ. ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು 30% ಇದ್ದದನ್ನು 22%ಗೆ ಇಳಿಸಿತು. ನಂತರ 2019ರಲ್ಲಿ ಶುರು ಮಾಡುವ ಇಂಡಸ್ಟ್ರಿಗಳಿಗೆ 25% ಅಂತ ಇದ್ದ ಟ್ಯಾಕ್ಸ್ ಅನ್ನು 15%ಗೆ ಇಳಿಸಿದರು. ಅಂದ್ರೆ ಹೆಚ್ಚು ಕಡಿಮೆ 1,50,000 ಕೋಟಿ ತೆರಿಗೆ ವಿನಾಯಿತಿ ಕೊಟ್ಟರು ಅವರು. ಸೊ 1,50,000 ತೆರಿಗೆ ವಿನಾಯಿತಿ ಕೇಂದ್ರ ಸರ್ಕಾರ ಕೊಟ್ರೆ, ಒಂದು ವೇಳೆ ಆ ತೆರಿಗೆ ವಿನಾಯಿತಿ ಕೊಡದಿದ್ರೆ ಏನಾಗ್ತಿತ್ತು ಅಂದ್ರೆ ಅದರಲ್ಲಿ ಕನಿಷ್ಠ ಒಂದು 65,000 ಕೋಟಿ ರಾಜ್ಯಗಳಿಗೆ ಬರ್ತಾ ಇತ್ತು. ಇವರು ಇಷ್ಟು ತೆರಿಗೆ ವಿನಾಯಿತಿ ಇವರು ರಾಜ್ಯಗಳನ್ನು ಕನ್ಸಲ್ಟ್ ಮಾಡದೇ ಕೊಟ್ಟ ಕಾರಣ ಏನಾಯಿತು, ರಾಜ್ಯಕ್ಕೆ ಬರೋ ಪಾಲು ಕೂಡ ಕಡಿಮೆ ಆಯಿತು. ಇದೊಂದು. ಎರಡನೇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ತೆರಿಗೆ ಮೂಲಕ ಸಂಗ್ರಹ ಮಾಡಿದ್ರೆ ರಾಜ್ಯದೊಟ್ಟಿಗೆ ಹಂಚಿಕೊಳ್ಬೇಕು. ಅದಕ್ಕೊಂದು ಇವರೊಂದು ಹೊಸ ತಂತ್ರ ಹುಡುಕೊಂಡಿದ್ದಾರೆ. ತೆರಿಗೆಯಿಂದ ಹೆಚ್ಚು ಸೆಸ್ ಮೂಲಕ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ತೆರಿಗೆಗಿಂತ ಬದಲಾಗಿ ಸೆಸ್ ಹಾಕುದು. ಸೆಸ್ ಹಾಕುದು ಅಂದ್ರೆ ನಮ್ಮ ತೆರಿಗೆಯ ಮೇಲೆ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕುದು, ಸೆಸ್. ಸೊ ಸರ್ಚಾರ್ಜ್ ಕೂಡ ಹಾಕ್ತಾರೆ. ಸರ್ಚಾರ್ಜ್ ಅಂತ ಹೇಳಿದ್ರೆ ಒಂದು ಆದಾಯದ ಮಿತಿ ಜಾಸ್ತಿ ಆದರೆ ಆ ಎಕ್ಸ್ಟ್ರಾ ಇನ್ಕಮ್ ಇದ್ದವರಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕುದು, ಅದಕ್ಕೆ ಸರ್ಚಾರ್ಜ್ ಅಂತ ಹೇಳ್ತೇವೆ. ಸೊ ಹೀಗಾಗಿ ಅದರಲ್ಲಿ ಪಾಲು ಯಾರಿಗೂ ಕೊಡಬೇಕಾಗಿಲ್ಲ, ಅದರಲ್ಲಿ ಪಾಲು ಯಾರಿಗೂ ಕೊಡ್ಬೇಕಾಗಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 6-7 ಸೆಸ್ ಇದೆ. ಎಜುಕೇಶನ್ ಸೆಸ್, ಹೆಲ್ತ್ ಸೆಸ್, ಸ್ವಚ್ಛ ಭಾರತ ಸೆಸ್, ಮತ್ತೆ ಕೃಷಿ ಕಲ್ಯಾಣ ಸೆಸ್, ಇನ್ಫ್ರಾಸ್ಟ್ರಕ್ಚರ್ ಸೆಸ್, ಮತ್ತೆ ಮೊನ್ನೆ ಬಜೆಟ್ ಅಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಅಂತ ಹಾಕಿದ್ರು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ. ಎಷ್ಟದು ಆಲ್ಮೋಸ್ಟ್ ₹2 ಪೆಟ್ರೋಲ್ ಮತ್ತೆ ₹3-4 ಡೀಸೆಲ್ ಮೇಲೆ ಹಾಕಿದ್ದಾರೆ ಒಮ್ಮಿಂದೊಮ್ಮೆಲೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, 2011-12ರಲ್ಲಿ ಸೆಸ್ ಕಲೆಕ್ಷನ್ ಒಂದು ಇಡೀ ತೆರಿಗೆ ಒಂದು 10% ಇದ್ರೆ ಈಗ ಹತ್ರ 20% ಸೆಸ್ ಇಂದ ಬರ್ತಾ ಇದೆ. ಅಂದ್ರೆ ಅದೆಲ್ಲ ನೇರವಾಗಿ ಕೇಂದ್ರಕ್ಕೆ ಹೋಗುತ್ತೆ, ಅದೆಲ್ಲ ಕೇಂದ್ರಕ್ಕೆ ಹೋಗ್ತದೆ, ರಿಟರ್ನ್ ಬರ್ಲಿಕ್ಕೆ ಇಲ್ಲ. ಅಷ್ಟರ ಮಟ್ಟಿಗೆ ಇವರ ಪಾಲು ಕಡಿಮೆ ಆಗ್ತದೆ ರಾಜ್ಯದ್ದು. ಇದನ್ನು ನಮಗೆ ಅಂದ್ರೆ ನಾವು ಇಲ್ಲಿ ಏನು ಮಾತಾಡ್ತೇವೆ, ಹಿಂದುತ್ವ, ಅದು ಬಿಜೆಪಿ, ಮೋದಿ ಅಂತೇಳಿ ಮಾತಾಡ್ತಾ ಇದ್ದೇವೆ. ಬಟ್ ನಿಜವಾಗಿ ದೊಡ್ಡ ಜವಾಬ್ದಾರಿ ನಿರ್ವಹಿಸುವುದು ರಾಜ್ಯಗಳು. ನೀವು ಆಲೋಚನೆ ಮಾಡಿ. ಈಗ ಮೊನ್ನೆ ಕೋವಿಡ್ ಬಂತು, ಆಸ್ಪತ್ರೆ ನಡೆಸುವುದು ಯಾರು? ಇವರೇ ಅಲ್ವಾ. ಇಲ್ಲಿ ಔಷಧಿ ಆಗಬೇಕು, ಇಕ್ವಿಪ್ಮೆಂಟ್ ಆಗಬೇಕು, ಎಲ್ಲವೂ ಆಗಬೇಕು. ಇಂಥ ಸಂದರ್ಭದಲ್ಲಿ ರಾಜ್ಯಗಳ ಸ್ವಾಧೀನ, ದೊಡ್ಡ ಮಟ್ಟಿನ ಸಂಪನ್ಮೂಲ ಇರಬೇಕು. ಇದು ರಾಜ್ಯದಲ್ಲಿ ಸಂಪನ್ಮೂಲ ಇವರ ಬದಲು ಹೆಚ್ಚು ಸಂಪನ್ಮೂಲ ಕೇಂದ್ರದಲ್ಲಿ ಕ್ರೋಢೀಕರಣಗೊಳ್ಳಲಿಕ್ಕೆ ಶುರು ಆಗ್ತದೆ. ಈಗ ಮಾಧುಸ್ವಾಮಿಯ ಹೇಳಿಕೆಗೆ ಏನು ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಿದು 6.5 ಕೋಟಿ ಜನರ ಧ್ವನಿ ಕೂಡ ಹೌದು ಅಂತ ಹೇಳುವಾಗಲೇ ಅವರು ಕೂಡ ಒಂದು ಲೆಕ್ಕ ಕೊಡ್ತಾರೆ. 2020-21ರ ಹಣಕಾಸು ವರ್ಷದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ 8,538 ಕೋಟಿ ರೂಪಾಯಿ ತೆರಿಗೆ ಪಾಲು ಅದು. ಆಮೇಲೆ 1,310 ಕೋಟಿ ರೂಪಾಯಿ ಕೇಂದ್ರದಿಂದ ಅನುದಾನ ಬರುವಂಥದ್ದು. ಅದು ಎರಡೂ ಕೂಡ ಬರಲಿಲ್ಲ. ತೆರಿಗೆಯಲ್ಲೇ ಬರಬೇಕಾಗಿದ್ದ ಪಾಲು 8,500 ಕೋಟಿ, ಅನುದಾನವೇ 1,300 ಕೋಟಿ. ಸೊ ಬರಬೇಕಾಗಿತ್ತು, ಇದು ಬರಲಿಲ್ಲ. ಇದರ ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಿರ್ಬೋದು 5,500 ಕೋಟಿ ರೂಪಾಯಿ ವಿಶೇಷ ಅನುದಾನ, ಅದು ಕೂಡ ಬರಲಿಲ್ಲ. ಸೊ ಹೇಳ್ತಾರೆ ಅವರು, ರಾಜ್ಯದ 25 ಬಿಜೆಪಿ ಸಚಿವರು ಏನು ಸಂಸದರಿದ್ದೀರಲ್ಲ, ನೀವು ಯಾಕೆ ಮಾತನಾಡೋದಿಲ್ಲ ಪಾರ್ಲಿಮೆಂಟಲ್ಲಿ ಅಂತ. ಅದೇ ನೀವು ಹೇಳಿದ ವಿಚಾರಕ್ಕೆ, ಯಾಕಂತ ಹೇಳಿದ್ರೆ ತೆರಿಗೆ ಪಾಲು ಬರುವುದಿಲ್ಲ, ಲೆಕ್ಕ ಪುಸ್ತಕದಲ್ಲಿ ಮಾತ್ರ ಅಲ್ಲ. ಈಗ GST ನಾನು ಹೇಳಿದಲ್ಲ, ಈಗ ಕೋವಿಡ್ ಸಂದರ್ಭದಲ್ಲಿ GST ಕಲೆಕ್ಷನ್ ಆಗಿಲ್ಲ. ಕಲೆಕ್ಷನ್ ಆಗಿದ್ರು ಅದು ಕೇಂದ್ರ ಸರ್ಕಾರ ಜವಾಬ್ದಾರಿ, ಅದನ್ನು ಒಪ್ಪಿಕೊಂಡಿದ್ದಾರೆ, ಅದಕ್ಕೆ ಬೇಕಾದ ಕಾನೂನೆಲ್ಲ ಇದೆ. ಆದ್ರೂ ಅವರು ಪ್ರಥಮ ಹಂತದಲ್ಲಿ ಏನ್ ಹೇಳಿದ್ರು, ನಮಗೆ ಕೊಡ್ಲಿಕ್ಕೆ ಕೈ ಎತ್ತಿದ್ರು, ನೀವು ಸಾಲ ಮಾಡಿ ಅಂತ. ನಂತರ ಕೇರಳ ಮತ್ತೆ ಯಾರೆಲ್ಲ ಬೇರೆ ವಿರೋಧ ಪಕ್ಷ, ಬೇರೆ ಪಕ್ಷಗಳ ಇದು ಅಧಿಕಾರ ಇತ್ತಲ್ಲ, ಆ ರಾಜ್ಯಗಳು ಒತ್ತಡ ಹೇರಿದ್ದ ಕಾರಣಕ್ಕೆ ವೆಸ್ಟ್ ಬೆಂಗಾಲ್, ಕೇರಳ, ಕೇಂದ್ರ ಸರ್ಕಾರ ಸಾಲ ಮಾಡಿ ಕೊಟ್ಟಿದೆ. ಅಂದ್ರೆ ಪುನಃ ಇವರು ಕಟ್ಟಬೇಕಾಗ್ತದೆ, ಅದು ಸಾಲ ಮಾಡಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನೀವು ಸಂಪನ್ಮೂಲ ಬಾರಿ ಮುಖ್ಯ. ಆ ಸಂಪನ್ಮೂಲವನ್ನು ದೊಡ್ಡ ಪಾಲನ್ನು ಕೇಂದ್ರ ಸರ್ಕಾರ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಅದು ಜನರ ಡೆವಲಪ್ಮೆಂಟ್ ಮೇಲೆ ಹೊಡೆತ ಕೊಡ್ತಾ ಇದೆ. ಈಗ ಏನಾದ್ರೆ ನೀವು ಕೇಂದ್ರ ಬಹುಶಃ ಈ ಹಿನ್ನೆಲೆಯನ್ನು ಇಟ್ಕೊಂಡೇ ಮಾಧುಸ್ವಾಮಿ ಅವರು ತನ್ನ
ಅನುಭವದ ಏನು ಆ ಒಂದು ನೋವು ಕಷ್ಟ ಅವರಿಗೆ ಗೊತ್ತಾಗಿರುತ್ತೆ. ಒಬ್ಬ ಸಚಿವನಾಗಿ ಕೆಲಸ ಮಾಡುವಾಗ ಇಲಾಖೆವಾರು ದುಡ್ಡು ಹಂಚುವಿಕೆ ಮಾಡುವಂಥದ್ದು, ಯೋಜನೆಗಳಿಗೆ ದುಡ್ಡು ಕೊಡುವಂಥದ್ದು. ಈಗ ಅವರು ಸಣ್ಣ ನೀರಾವರಿ ಇಲಾಖೆ ಸಚಿವರಿದ್ದಾರೆ, ತುಂಬಾ ಕೆಲಸಗಳಾಗುವಂಥ ಇಲಾಖೆ ಅದು. ನೋಡಿ, ಈಗ ಕೇಂದ್ರ ಸರ್ಕಾರವೇ ಅನುದಾನ ನೀಡಿ ನಡೆಯುವ ಯೋಜನೆಗಳಿವೆ, ರಾಜ್ಯ ಸರ್ಕಾರವೇ ನೀಡಿ ಅನುದಾನ ಎನ್ನುವ ಯೋಜನೆ ಇದೆ. ಅದ್ರ ಜೊತೆ ಕೇಂದ್ರ ಸರ್ಕಾರ ಎರಡು ಸೇರಿ ಅನುದಾನ ನೀಡಿ ನಡೆಸುವ ಯೋಜನೆಗಳಿವೆ. ಬಟ್ ಎಷ್ಟೋ ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕೇಂದ್ರ ಸರ್ಕಾರ ಅವರು ಕೊಡುವ ಅನುದಾನವನ್ನು ಕಂಪ್ಲೀಟ್ ಕಡಿಮೆ ಮಾಡ್ತಾ ಇದ್ದಾರೆ, ಅಂದ್ರೆ ಅವರು ಸೇರಿ ಮಾಡುವಂಥದ್ದು. ಅದ್ರ ಬದಲು ಕೇಂದ್ರ ಸರ್ಕಾರವೇ ಮಾಡೋ ಯೋಜನೆಗಳಿಗೆ ಹೆಚ್ಚು ಹೆಚ್ಚು ಅನುದಾನ ಕೊಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಜನರಿಗೆ ನಾವೇ ಯೋಜನೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ ಅಂತೇಳಿ. ಸೊ ಈ ರೀತಿ ಮಾಡುವಾಗ ಏನಾಗ್ತದೆ, ದುಡ್ಡಿಲ್ಲಿಗೆ ಬಂದ್ರು ಅದು ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದ ಅಗತ್ಯಕ್ಕೆ ಬೇಕಾದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಟ್ ಇಸ್ ಎ ಟೈಡ್ ಫಂಡ್, ಒಂದು ನಿರ್ದಿಷ್ಟ ಯೋಜನೆಗೆ ಬರ್ತಾ ಇದೆ. ಅದು ಕೂಡ ಮತ್ತೊಂದು ಸಮಸ್ಯೆ. ಈ ನಡುವೆ ನಾವು ಈಗ ಸಂವಾದ ಮುಗಿಸುವಂಥ ಸಂದರ್ಭದಲ್ಲಿ ಅಂತಿಮವಾಗಿ ಈ ರೀತಿಯ ಒಂದು ಕೇಂದ್ರೀಕರಣದ ಒಂದು ಕಪಿಮುಷ್ಟಿ ಉಂಟಲ್ಲ, ಅದು ಏನು ಎತ್ತ ಕೊಂಡೊಯ್ಯಬಹುದು ನಮ್ಮ ವ್ಯವಸ್ಥೆಯನ್ನು, ನಮ್ಮ ಆಡಳಿತ ವ್ಯವಸ್ಥೆಯನ್ನು, ನಮ್ಮ ರಾಜಕೀಯವನ್ನು, ನೋಡಿ ಈಗ ನಮ್ಮ ಫೆಡರಲ್ ಸಿಸ್ಟಮ್ ಅನ್ನು. ಈಗ ಸಾಕಷ್ಟು ಅಧ್ಯಯನಗಳಿವೆ, ಯಾವುದನ್ನು ಯಾರು ಮಾಡಬೇಕು ಅವರೇ ಮಾಡಬೇಕು. ಈಗ ಯಾಕೆ ನಾವು ನೀರಿನ ಸಪ್ಲೈ, ಕುಡಿಯೋ ನೀರಿನ ಸಪ್ಲೈ ಪಂಚಾಯತಿಗೆ ಯಾಕೆ ಕೊಟ್ಟಿದ್ದಾರೆ? ಸೊ ಸ್ವಚ್ಛತೆ ಚರಂಡಿ ವ್ಯವಸ್ಥೆ ಮೇಂಟೈನ್ ಪಂಚಾಯತಿಗೆ ಯಾಕೆ ಕೊಟ್ಟಿದ್ದಾರೆ? ಅಂದ್ರೆ ಅದು ಡಿಸೆಂಟ್ರಲೈಸ್ ಆಗಿ ಮಾಡಿದ್ರೆ ಮಾತ್ರ ಅದು ವ್ಯವಸ್ಥಿತವಾಗಿ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ. ಅದನ್ನು ನೀವು ಯಾವುದೋ ಕೇಂದ್ರ ಸರ್ಕಾರ ಮಾಡ್ತೇನೆ ಅಂತ ಹೊರಟ್ರೆ ಏನಾಗ್ತದೆ? ಸೊ ಹೀಗಾಗಿ ಅಡ್ಮಿನಿಸ್ಟ್ರೇಷನ್ ಎಷ್ಟು ಡಿಸೆಂಟ್ರಲೈಸ್ ಆಗ್ತದೆ, ಎಷ್ಟು ಜನರ ಹತ್ತಿರ ಬರ್ತದ ಅಷ್ಟು ಜನರಿಗೆ ಕ್ಷೇಮ. ಎಷ್ಟು ಸೆಂಟ್ರಲೈಸ್ ಆಗ್ತದ, ಎಲ್ಲಿ ಏನೋ ಒಂದು ಸಮಸ್ಯೆ ಆದ್ರೆ ನೀವು ಯಾರನ್ನು ಕೇಳ್ತೀರಿ ಸ್ವಾಮಿ? ನೀವು ಪಂಚಾಯತಿ ಕೇಳೋದಾ, ಇಲ್ಲಿ ಮಂಗಳೂರಿಗೆ DC ಆಫೀಸಿಗೆ ಬರೋದಾ, ಅಥವಾ ಬ್ಯಾಂಗ್ಳೂರಿಗೆ ಹೋಗೋದಾ, ಅಥವಾ ಡೆಲ್ಲಿಗೆ ಹೋಗೋದಾ? ವಿಚ್ ಈಸ್ ಯಾವುದು ನಿಮಗೆ ಅನುಕೂಲ ಸಮಸ್ಯೆ ಆದರೆ? ಹಾಗಾಗಿ ಇಡೀ ನಮ್ಮ ಸ್ಪಿರಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು ಅಂತ ಹೇಳಿದ್ರೆ, ಜನರ ಬಹುತೇಕ ಕೆಲಸಗಳು ಪಂಚಾಯತಿ ಮಟ್ಟದಲ್ಲಿ ನಡಿಬೇಕು. ಹೆಚ್ಚಂದ್ರೆ ತಾಲೂಕು, ಹೆಚ್ಚಂದ್ರೆ ಜಿಲ್ಲೆ. ನೀವು ಜನರಿಗೆ ಹೋಗ್ಲಿಕ್ಕೆ ಕಷ್ಟ, ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ, ಹೈಲಿ ಇಂಪಾಸಿಬಲ್. ನೀವು ಎಷ್ಟು ಸೆಂಟ್ರಲೈಸ್ ಮಾಡ್ತೀರಾ ಅಷ್ಟು ನಿಮ್ಮ ಆಡಳಿತ ಜನರಿಂದ ದೂರ ಆಗ್ತದೆ. ಜನರ ಅಗತ್ಯಗಳೇ ಬೇರೆ, ನೀವು ಮಾಡೋದೇ ಬೇರೆ ಆಗ್ತದೆ. ಯಾಕೆ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಪಲ್ಸಸ್ ಆಫ್ ದ ಪೀಪಲ್. ಅವರ ಬೇಕು ಬೇಡಗಳಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಸೆಂಟ್ರಲೈಸೇಷನ್ ಇಸ್ ಆಂಟಿ ಪೀಪಲ್, ದರ್ಫೋರ್ ಆಂಟಿ ನೇಷನ್. ಜನರ ವಿರುದ್ಧ ಅಂದ್ರೆ ನಾವು ಜನ ಸೇರಿ ದೇಶ ಅಲ್ವಾ? ಸೊ ಆಂಟಿ ಪೀಪಲ್ ಆಂಟಿ ನೇಷನ್ ಆಲ್ಸೋ. ಸೊ ಅಡ್ಮಿನಿಸ್ಟ್ರೇಷನ್ ಇಟ್ ಇಸ್ ಗೋಯಿಂಗ್ ಟು ಮಿಸರೇಬ್ಲಿ ಫೇಲ್. ಸೆಂಟ್ರಲೈಸೇಷನ್ ಅಡ್ಮಿನಿಸ್ಟ್ರೇಷನ್ ಪೊಲಿಟಿಕಲಿ ಕೂಡ ನಾನು ಹೇಳಿದಲ್ಲ, ಈಗ ಬಿಜೆಪಿ ಬೇರೆ ವಿರೋಧ ಪಕ್ಷಗಳಂತೂ ವಿರೋಧಿಸ್ತಾನೆ ಇವೆ. ಬಿಜೆಪಿ ಒಳಗೆ ಅಸಮಾಧಾನ ಇದೆ, ಯಾಕಂದ್ರೆ ಅವ್ರು ರಾಜ್ಯ ನಡೆಸಬೇಕಲ್ಲ, ಅವರು ರಾಜ್ಯವನ್ನು ನಡೆಸಬೇಕಲ್ವಾ, ಅವರಿಗೆ ನಡೆಸಲಿಕ್ಕೆ ಕಷ್ಟ ಆಗ್ತಾ ಉಂಟು. ಈಗ ಏನೋ ಒಂದು ನಡೀತಾ ಇದೆ, ಯಾವಾಗ ಅದು ಮುಗಿಲು ಹೇಳ್ತದೆ ಏನಾಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಾಧುಸ್ವಾಮಿ ಮಾತನಾಡಿದ್ದಾರೆ ಅಷ್ಟೇ. ನೂರಾರು ಮಂದಿ ಮಾತನಾಡಬೇಕಾಗಿತ್ತು, ಯಾಕಂತ ಹೇಳಿದ್ರೆ ರಾಜ್ಯದ ಒಳಿತಿಗಾಗಿ. ಹೌದು, ಅಂದ್ರೆ ಅವರು ರಾಜ್ಯ ನಡೆಸುವವರು, ಅವರು ಜನರನ್ನು ಎದುರಿಸುವವರು ಅವರು. ಯಾರು ಕೇಂದ್ರದ ಮಂತ್ರಿಗಳು ಬರುವುದಿಲ್ಲ ಇಲ್ಲಿ, ಇವರು ರಾಜ್ಯದವರು ಎದುರಿಸ್ತಾ ಇದ್ದಾರೆ, ಅಧಿಕಾರಿಗಳು ಮತ್ತೆ ಮಂತ್ರಿಗಳು. ವೀಕ್ಷಕರೇ, ನಾವು ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಕೇಂದ್ರದ ಸರ್ವಾಧಿಕಾರಿ ಧೋರಣೆ, ರಾಜ್ಯದ ಸಚಿವರಾಗಿರುವಂಥ BJP ಸರ್ಕಾರದ್ದೇ ಸಚಿವರಾಗಿರುವಂಥ JC ಮಾಧುಸ್ವಾಮಿಯವರು, ಸಣ್ಣ ನೀರಾವರಿ ಇಲಾಖೆಯ ಸಚಿವರು, ಭಾರಿ ಬಹಿರಂಗ ಸಭೆಯಲ್ಲಿ ಹೇಳಿರುವಂಥ ಮಾತು ಇದು. ಕೇಂದ್ರ ಸರ್ಕಾರ ಏನು ತನ್ನ ಸರ್ವಾಧಿಕಾರಿ ಧೋರಣೆಯ ಕಪಿಮುಷ್ಟಿಯನ್ನು ಪ್ರಬಲ ಅಥವಾ ಮತ್ತಷ್ಟು ಗಟ್ಟಿ ಮಾಡ್ತಾ ಇದೆ, ಅಥವಾ ಕೇಂದ್ರ ಸರ್ಕಾರದ ಈ ಒಂದು ಸರ್ವಾಧಿಕಾರಿ ಧೋರಣೆ ಮತ್ತಷ್ಟು ವೇಗವಾಗಿ ಸಾಗ್ತದೆ, ನಡೀತಾ ಉಂಟು ಅನ್ನುವಂಥ ಒಂದು ಭಾರಿ ನೋವಿನ ವಿಚಾರವನ್ನು ಸಚಿವ ಮಾಧುಸ್ವಾಮಿಯವರು ಹೇಳಿದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು, ಸಂವಾದಗಳು ನಡೀತಾ ಉಂಟು. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಸಂವಾದವನ್ನು ನಡೆಸಿದೆವು. ಮತ್ತು ಒಟ್ಟು ನಮ್ಮ ಒಂದು ರಾಷ್ಟ್ರ ಅಥವಾ ರಾಷ್ಟ್ರದ ಪರಿಕಲ್ಪನೆ ಜೊತೆಗೆ ನಮ್ಮಲ್ಲಿ ಏನು ಆರಂಭ ಕಾಲದಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ಕಾಲಘಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳನ್ನು ನಾವು ಏನು ಯಾವ ರೀತಿ ವಿಂಗಡಣೆ ಮಾಡಿಕೊಂಡೆವು, ಆವತ್ತಿನ ತುರ್ತು ಮತ್ತು ಆವತ್ತಿನ ಅಗತ್ಯತೆ ಯಾವ ರೀತಿಯಲ್ಲಿ ಇತ್ತು. ಸೊ ಇವತ್ತು ವಿಕೇಂದ್ರೀಕರಣ ಅಥವಾ ಸಂದರ್ಭ ಏನು, ಜೊತೆಗೆ ಈ ವಿಪರೀತವಾದಂಥ ಕೇಂದ್ರೀಕರಣ ಅದು ಎಲ್ಲಿಗೆ ಮುಟ್ಟುತ್ತೆ? ಒನ್ ನೇಷನ್ ಒನ್ ರೇಷನ್, ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಟ್ಯಾಕ್ಸ್, ಒನ್ ರಿಲಿಜನ್, ಆಮೇಲೆ ಒನ್ ಎಕ್ಸಾಮ್, ಅದು ಎಷ್ಟು ಡ್ಯಾಮೇಜಿಂಗ್ ಅಂತ ಹೇಳಿದ್ರೆ. ಸೊ ಇದೆಲ್ಲ ಅತಿಯಾದ ಏನು ಕೇಂದ್ರದ ಸರ್ವಾಧಿಕಾರಿ ಧೋರಣೆ ಅನ್ನೋಂಥ ವಿಚಾರ ಈಗ ಭಾರಿ ಚರ್ಚೆಯಲ್ಲಿರುವಂಥ ವಿಚಾರ. ಈ ಸಂದರ್ಭದಲ್ಲಿ ಈ ಒಂದು ಸಂವಾದದಲ್ಲಿ ಭಾಗಿಗಳಾದಂಥ
ಡಾಕ್ಟರ್ ಚಂದ್ರಾ ಪೂಜಾರಿ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಡಾಕ್ಟರ್ ಚಂದ್ರಾ ಪೂಜಾರಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಸರ್. ಎಸ್, ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.